ಮನೆ ಸಂಪದ್ಭರಿತ, ಧ್ಯಾನದಿಂದ ಮನಸ್ಸು ಸಂಪದ್ಭರಿತ, ಪ್ರೀತಿಯಿಂದ ಹೃದಯ ಸಂಪದ್ಭರಿತ, ನಂಬಿಕೆಯಿಂದ ಸಂಬಂಧಗಳು ಸಂಪದ್ಭರಿತ, ನನ್ನದಿರಲಿ ನಂಬಿಕೆ ಎನ್ನುವ ಸುಭಾಷಿತದೊಂದಿಗೆ ನೆರೆದ ಸರ್ವರಿಗೂ ನಾನು ಶುಭೋದಯದ ಶುಭ ನಮನಗಳನ್ನು ಸಲ್ಲಿಸುತ್ತೇನೆ. ಪರ್ವತದಿಂದ ಹರಿಯುವ ನದಿಗೇನು ತಿಳಿದಿದೆ ತನ್ನ ಪಯಣ ಎಲ್ಲಿಗೆಂದು, ಗಿಡದಲ್ಲಿ ಅರಳಿದ ಹೂವಿಗೇನು ತಿಳಿದಿದೆ ತನ್ನ ಸಮರ್ಪಣೆ ಯಾವ ದೇವರ ಪಾದಕ್ಕೆಂದು, ಸ್ವಚ್ಛಂದವಾಗಿ ಬೀಸುವ ಗಾಳಿಗೇನು ತಿಳಿದಿದೆ ತನ್ನ ಚಲನೆ ಯಾವ ದಿಕ್ಕಿಗೆಂದು, ವೈರಾಗ್ಯ ದ್ವೇಷ ಅಸೂಯೆ ಏತಕ್ಕೆ ಮನದಲ್ಲಿ, ಪ್ರತಿದಿನವೂ ಅಚ್ಚರಿ ಕಾದಿರುವ ಈ ಬದುಕಿಗೇನು ತಿಳಿದಿದೆ ತನ್ನ ಭವಿಷ್ಯ ಎತ್ತ ಸಾಗುವುದೆಂದು. ಹೌದು, ಸುಂದರ ಅರ್ಥವತ್ತಾದ ಕವಿತೆ ಇದು. ಹೌದು ಪ್ರಿಯರೇ, ನಮ್ಮ ಲಿಟ್ಲ್ ಫ್ಲವರ್ ಶಾಲೆಗೆ ಇಂದು ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದ ದಿನ. ಶಾಲಾ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಶಾಲಾ ಮಕ್ಕಳಿಗೆ ಬರೆಯುವ ಪುಸ್ತಕಗಳು, ಲೇಖನ ಸಾಮಗ್ರಿ ಹಾಗೂ ಆಟಿಕೆಗಳನ್ನು ಉಚಿತವಾಗಿ ಪಡೆಯುವ ಸೌಭಾಗ್ಯದ ದಿನ. ಇಡೀ ಶಾಲೆ ಸಂಭ್ರಮಿಸುವ ಸುದಿನ. ಪೊಯೆಟಿಕಾ ಕವಿಗೋಷ್ಠಿ 30ರ ಕವಿತಾ ವಾಚನ ಆಲಿಸುವ ಸೌಭಾಗ್ಯದ ದಿನ. ಬೆತನಿ ಸಂಸ್ಥೆಗೆ ನೂತನವಾಗಿ ನೇಮಕಗೊಂಡ ಮಂಗಳೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿ ಹಾಗೂ ಕಾರ್ಪೊರೇಟ್ ಮ್ಯಾನೇಜರ್ ಭಗಿನಿ ಡಾಕ್ಟರ್ ಲಿಲ್ಲಿ ಪಿರೇರರವರು ನಮ್ಮ ಶಾಲೆಗೆ ಭೇಟಿ ನೀಡಿದ ಸುದಿನ. ಇವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಲಭಿಸಿದ ಶುಭ ದಿನ. ಕೊಡುಗೈ ದಾನಿಗಳಿಂದ ಹಣ ಸಂಗ್ರಹಿಸಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ, ಲೇಖನ ಸಾಮಗ್ರಿ, ಆಟಿಕೆಗಳನ್ನು ಪಡೆಯುವಂತೆ ಶ್ರಮಿಸಿ ಇಂದಿನ ಸಂಭ್ರಮದ ಯಶಸ್ವಿ ಪ್ರಧಾನ ರೂವಾರಿ ಶ್ರೀ ನವೀನ್ ಪಿರೇರರವರು ಆಗಮಿಸಿದ ಸುದಿನ. ಕವಿಗೋಷ್ಠಿಯಲ್ಲಿ ಭಾಗಿಯಾಗುವ ಕವಿಗಳ ಸಮಾಗಮದ ಶುಭ ದಿನ. ಹೌದು, ಪೊಯೆಟಿಕಾ ಕವಿಗೋಷ್ಠಿ 30 ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ, ಲೇಖನ ಸಾಮಗ್ರಿ, ಆಟಿಕೆಗಳ ವಿತರಣಾ ಸಮಾರಂಭಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಶಾಲಾ ಪರವಾಗಿ ಆದರದ ಒಲವಿನ ಸ್ವಾಗತವನ್ನು ಬಯಸುತ್ತೇನೆ. ಬನ್ನಿ ಸ್ತುತಿಗೀತೆ ಹಾಡೋಣ ಪ್ರಭುವಿಗೆ, ಜಯಘೋಷ ಮಾಡೋಣ ನಮ್ಮ ರಕ್ಷಕ ದೇವನಿಗೆ, ಆತನ ಸನ್ನಿಧಿ ಸೇರೋಣ ಕೃತಜ್ಞತಾ ಸ್ತುತಿಯೊಂದಿಗೆ.
ಭಗವಂತನ ಕೃಪಾಶೀರ್ವಾದಗಳನ್ನು ಬೇಡಲು ಅಣಿಯಾಗೋಣ. ಭಕ್ತಿ ಭಾವದೊಂದಿಗೆ ನಮ್ಮ ಈ ಶಾಲಾ ವಿದ್ಯಾರ್ಥಿನಿಯರು ಸಿದ್ಧರಾಗಿದ್ದಾರೆ ಪ್ರಾರ್ಥನಾ ಹಾಡಿನೊಂದಿಗೆ. ಇದೀಗ ಪ್ರಾರ್ಥನಾ ಹಾಡು. ಗ್ರಹವಿರಲಿ ದೇವರಿಯಮ್ಮಯ ಜ್ಞಾನಾರ್ಜನೆಯ ಕಾರ್ಯದಲ್ಲಿ ಹೃನ್ಮನ ತುಂಬುತ್ತ ಪ್ರಾರ್ಥಿಪೆ ದೇವ ಮುನ್ನಡೆಸು ಸನ್ಮಾರ್ಗದಲ್ಲಿ ಮುನ್ನಡೆಸು ಸನ್ಮಾರ್ಗದಲ್ಲಿ ನಿನ್ನಯ ನೆಲೆಯು ವಿದ್ಯೆಯ ಮಂದಿರ ಚರಣದ ಸನಿಹಕ್ಕೆ ಬಂದಿಹೆವು ತುಂಬಿದ ಹೃದಯದಿ ಎಮ್ಮಯ ಕಲಿಕೆಗೆ ನಿನ್ನಯ ನೆರವನ್ನು ಬೇಡುವೆವು ಅನುಗ್ರಹವಿರಲಿ ದೇವರೇ ಎಮ್ಮಯ ಜ್ಞಾನಾರ್ಜನೆಯ ಕಾರ್ಯದಲ್ಲಿ ಹೃನ್ಮನ ತುಂಬುತ್ತ ಪ್ರಾರ್ಥಿಪೆ ದೇವ ಮುನ್ನಡೆಸು ಸನ್ಮಾರ್ಗದಲ್ಲಿ ಮುನ್ನಡೆಸು ಸನ್ಮಾರ್ಗದಲ್ಲಿ. ದೇವನೊಬ್ಬ, ನಾಮ ಹಲವು. ದೇವರು ಜ್ಞಾನ ಆನಂದಗಳ ಸ್ವರೂಪ. ದೇವರನ್ನು ಪ್ರೀತಿಸುವವನು ಎಲ್ಲವನ್ನೂ ಪ್ರೀತಿಸುತ್ತಾನೆ. ದೇವರ ಆಶೀರ್ವಾದ ಪಡೆದ ನಾವು ಧನ್ಯರು. ಪ್ರಾರ್ಥನಾ ಹಾಡನ್ನು ಹಾಡಿದ ವಿದ್ಯಾರ್ಥಿನಿಯರಿಗೆ ಕೃತಜ್ಞತೆಗಳೊಂದಿಗೆ ಅಭಿನಂದನೆಗಳು. ಬೆಳದಿಂಗಳ ರಾತ್ರಿಯಲ್ಲಿ ಪ್ರಾಂಜಲವಾಗಿ ಶೋಭಿಸುವ ಆಕಾಶದಲ್ಲಿ ಚುಕ್ಕೆ ಇಟ್ಟಂತೆ ನಕ್ಷತ್ರಗಳು ಗೋಚರಿಸಿದಾಗ ಗಗನವು ಶೋಭಿತಗೊಳ್ಳುತ್ತದೆ. ಅಂತೆಯೇ ಅಲಂಕೃತ ವೇದಿಕೆ ಸಜ್ಜಾಗಿ ಕಾದಿದೆ ಅತಿಥಿ ಗಣ್ಯರ ಆಗಮನಕ್ಕೆ. ಹೌದು, ಇದೀಗ ಅತಿಥಿ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳುವ ಸುವರ್ಣ ಗಳಿಗೆ. ಪ್ರಿಯರೇ, ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಬೆಥನಿ ಸಂಸ್ಥೆ ಮಂಗಳೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿ ಹಾಗೂ ಕಾರ್ಪೊರೇಟ್ ಮ್ಯಾನೇಜರ್ ವಂದನೀಯ ಭಗಿನಿ ಡಾಕ್ಟರ್ ಲಿಲ್ಲಿ ಪೆರೇರರವರು. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಶ್ರೀ ನವೀನ್ ಪೆರೇರ. ಸ್ಥಳೀಯ ನಜರೆತ್ ಕನ್ಯಾ ಮಠದ ಮುಖ್ಯಸ್ಥೆ ವಂದನೀಯ ಭಗಿನಿ ಫ್ಲೋರಿನ್ ಜ್ಯೋತಿ ಅವರು ನಮ್ಮೊಂದಿಗಿದ್ದಾರೆ. ಈ ಅತಿಥಿ ಗಣ್ಯರನ್ನು ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ವಂದನೀಯ ಭಗಿನಿ ಪ್ರಿಫಿಲ್ಡರ್ ಅವರು ವೇದಿಕೆಗೆ ಕರೆತರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಜೋರಾದ ಕರತಾಡನದೊಂದಿಗೆ ಕೆರೆಗೆ ತಾವರೆ ಹೂವೇ ಅಂದ, ಮನೆಗೆ ಮಕ್ಕಳೇ ಅಂದ, ಗುಡಿಗೆ ದೇವರೇ ಅಂದ, ವೇದಿಕೆಗೆ ಅತಿಥಿ ಗಣ್ಯರೇ ಅಂದ. ಹೌದು, ಅಲಂಕೃತ ವೇದಿಕೆಯಲ್ಲಿ ಆಸೀನರಾಗಿ ವೇದಿಕೆಯ ಸೊಬಗನ್ನು ಹೆಚ್ಚಿಸಿದ ಅತಿಥಿ ಗಣ್ಯರಿಗೆ ಕೃತಜ್ಞತೆಗಳು. ಪ್ರಿಯರೇ, ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಮನೋಲ್ಲಾಸ ನೀಡುವ ಸಂಸ್ಕೃತಿ. ಇದೀಗ ಪ್ರೀತಿ ತುಂಬಿದ ಹೃದಯದಿಂದ ಮಂದಹಾಸ ಬೀರುತ್ತಾ ನುಡಿಪುಷ್ಪಗಳ ಮುಖೇನ ಸ್ವಾಗತಿಸಲು ಬರಲಿದ್ದಾರೆ ನಮ್ಮೀ ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ಅನಿತಾರವರು. ಅರಳಿದ ಹೂವಿನ ಸುಗಂಧ ದುಂಬಿಯು ಸಾಗಿದೆ ಹೀರಲು ಮಕರಂದ. ನವಿಲಿನ ನಾಟ್ಯ ನೋಡಲು ಚೆಂದ, ತಮ್ಮೆಲ್ಲರ ಮಗವನ್ನು ಕಂಡ ನಮಗಿಂದು ಆನಂದ. ಆಗಮಿಸಿದ ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸಲು ನನಗಿದೋ ಪರಮಾನಂದ. ಹೌದು, ಪೊಯಿಟಿಕಾ ಕವಿಗಳ ಪಂಗಡ ಸಾದರಪಡಿಸುವ ಪೊಯಿಟಿಕಾ ಕವಿಗೋಷ್ಠಿ 30 ಹಾಗೂ ನಮ್ಮ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ, ಲೇಖನ ಸಾಮಗ್ರಿ ಹಾಗೂ ಆಟಿಕೆ ವಿತರಣೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಗೌರವದಿಂದ ಸ್ವಾಗತಿಸಲು ಸಂತೋಷ ಪಡುತ್ತೇನೆ. ಅಧ್ಯಕ್ಷರ ನಗು ಕಾರ್ಯಕ್ರಮದ ಸೊಬಗು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದ್ದಾರೆ ಬೆಥನಿ ಸಂಸ್ಥೆಯ ಮಂಗಳೂರು ಪ್ರಾವಿನ್ಸ್ನ ಪ್ರೊವಿನ್ಷಿಯಲ್ ಸುಪೀರಿಯರ್ ಆಗಿರುವ ವಂದನೀಯ ಭಗಿನಿ ಡಾಕ್ಟರ್ ಲಿಲ್ಲಿ ಪೆರೇರಾ ಇವರು. ಸದಾ ಉತ್ಸಾಹದ ಚಿಲುಮೆಯಾಗಿದ್ದು ತಮ್ಮ ಮೃದುವಾದ ಮಾತುಗಳು, ಉತ್ತಮ ಸಂಘಟನಾ ಚತುರತೆ, ಸ್ನೇಹಪರತೆ, ಶಾಂತಚಿತ್ತ, ನಗುಮುಖ ಹೀಗೆ ಹಲವಾರು ಮುತ್ತು ರತ್ನಗಳನ್ನು ಹೊಂದಿರುವ ಇವರು ಅಪಾರವಾದ ಜ್ಞಾನಿಯಾಗಿದ್ದು ಡಾಕ್ಟರೇಟ್ ಪದವಿಯನ್ನು ಪಡೆದಿರುವರು. ಮಕ್ಕಳಲ್ಲಿ ಪ್ರೀತಿ,
ದೇವರಲ್ಲಿ ಭಕ್ತಿ ಶ್ರದ್ಧೆಯನ್ನು ಹೊಂದಿರುವರು. ದೈಜು ವರ್ಲ್ಡ್ ಚಾನೆಲ್ನಲ್ಲಿ ಬಂದಿರುವ ಧರ್ಮಿಕ್ ಬೈನಿಚಿ ಜೀವಿತ ಕಾಣಿ ಎಂಬ ಕಾರ್ಯಕ್ರಮದಲ್ಲಿ ಇವರ ಸವಿಸ್ತಾರ ಜೀವನದ ಹಾಗೂ ಹೋಗುಗಳ ಬಗ್ಗೆ ನಾವು ಕೇಳಿ ತಿಳಿದುಕೊಂಡಿರುವೆವು. ಇಂತಹ ಮಹನೀಯರು ನಮ್ಮೊಂದಿಗಿರುವುದು ಹೆಮ್ಮೆಯ ವಿಚಾರ. ಸಿಸ್ಟರ್, ತಮ್ಮನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಹೂ ನೀಡಿ ಸ್ವಾಗತಿಸಲಿದ್ದಾರೆ ಶಾಲಾ ಮುಖ್ಯ ಶಿಕ್ಷಕಿ ಭಗಿನಿ ಪ್ರಫೀಡಾ ಇವರು. ಪರಿಚಯವಾಗಲು ಮಾತು ಬೇಕಿಲ್ಲ, ನಗು ಸಾಕು. ಒಳ್ಳೆಯವರಾಗಲು ಹಣ ಬೇಕಿಲ್ಲ, ಗುಣ ಸಾಕು. ಸ್ನೇಹಿತರಾಗಲು ಸಂಬಂಧ ಬೇಕಿಲ್ಲ, ಮನಸ್ಸಿನ ಭಾವನೆ ಸಾಕು. ಹೌದು, ಇಂದು ನಮ್ಮ ಮನಸ್ಸಿನ ಭಾವನೆಯನ್ನು ಅರಿತ ಮಹಾಕವಿ ಶ್ರೀಮಾನ್ ನವೀನ್ ಪಿರೇರಾ ಸುರತ್ಕಲ್ ಇವರು ನಮ್ಮ ಜೊತೆಗಿದ್ದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಪೊಯೆಟಿಕಾ ಎಂಬ ಕವಿಗಳ ಪಂಗಡವನ್ನು ರಚಿಸಿ ಹಲವು ಕವಿಗೋಷ್ಠಿಗಳನ್ನು ನೆರವೇರಿಸಿ ಇಂದು 30ನೇ ಕವಿಗೋಷ್ಠಿಯನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಿರುತ್ತಾರೆ. ಬಡ ಮಕ್ಕಳ ಮೇಲಿನ ಪ್ರೀತಿ ಹಾಗೂ ಕಾಳಜಿಯಿಂದ ನಮ್ಮ ಶಾಲಾ ಮಕ್ಕಳಿಗೆ ದಾನಿಗಳಿಂದ ಹಣ ಸಂಗ್ರಹಿಸಿ ಉಚಿತ ಪುಸ್ತಕ, ಲೇಖನ ಸಾಮಗ್ರಿ ಹಾಗೂ ಆಟಿಕೆಗಳನ್ನು ವಿತರಿಸುವ ಯೋಜನೆಯನ್ನು ಹಮ್ಮಿಕೊಂಡಿರುವರು. ಸರ್, ತಮ್ಮ ಉಪಸ್ಥಿತಿ ನಮಗೆ ಸಂತಸವನ್ನು ತಂದಿದೆ. ಸರ್ವರ ಪರವಾಗಿ ತಮಗೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಇವರನ್ನು ಹೂ ನೀಡಿ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಡೆಲ್ಸಿ ಇವರು. ಇಂದು ನಮ್ಮೊಂದಿಗಿದ್ದಾರೆ ಸ್ಥಳೀಯ ಕಾನ್ವೆಂಟ್ ಮುಖ್ಯಸ್ಥೆ ಭಗಿನಿ ಫ್ಲೋರಿನ್ ಜ್ಯೋತಿ ಇವರು. ಸಿಸ್ಟರ್, ತಾವು ನಮಗೆ ಸರ್ವ ವಿಧದಲ್ಲೂ ಸಹಕಾರ ನೀಡಿರುವಿರಿ. ತಮ್ಮ ಆಗಮನ ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಿದೆ. ತಮಗೂ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹೂ ನೀಡಿ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಶಮಿತಾ ಇವರು. ಇಂದಿನ ಕಾರ್ಯಕ್ರಮದ ಪತಾಕೆಯನ್ನು ಎತ್ತಿ ಹಿಡಿದ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಭಗಿನಿ ಪ್ರಫೀಡಾ ತಮಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಹೂ ನೀಡಿ ಸ್ವಾಗತಿಸಲಿದ್ದಾರೆ ಶ್ರೀಮತಿ ರೆಕ್ಟಾ ಅವರು. ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿರುವ ಮತ್ತೋರ್ವ ಕವಿ ಶ್ರೀಮಾನ್ ರೇಮಂಡ್ ಡಿಕುನ್ನ ತಾಕುಡೆ ನಮ್ಮ ಜೊತೆಗಿದ್ದಾರೆ. ಸರ್, ತಾವು ನಮ್ಮೊಂದಿಗಿರುವುದು ಸಂತಸದ ವಿಚಾರ. ಸರ್, ತಮಗೆ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಹೂ ನೀಡಿ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಶ್ವೇತಾ ಇವರು. ರವಿ ಕಾಣದನ್ನು ಕವಿ ಕಾಣುವನು ಎಂಬ ಮಾತಿನಂತೆ ಹಲವು ಕವಿಗಳು ಇಂದು ನಮ್ಮ ಸಭಾಂಗಣದಲ್ಲಿ ಶೋಭಿಸುತ್ತಿದ್ದಾರೆ. ಹಲವು ಕವನಗಳನ್ನು ರಚಿಸಿ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ತಮ್ಮ ಸ್ವರಚಿತ ಕವನಗಳನ್ನು ವಾಚಿಸಿ ಸರ್ವರ ಮನಗಳನ್ನು ಗೆದ್ದೇಳುವರು. ಇಂದಿನ ಪೊಯೆಟಿಕಾ ಕವಿಗೋಷ್ಠಿ 30ನ್ನು ಸಾದರಪಡಿಸಲಿರುವ ಪೊಯೆಟಿಕಾ ಕವಿಗಳ ಪಂಗಡದ ಸದಸ್ಯರಾದ ಶ್ರೀಮತಿ ಮರ್ಲಿನ್ ಮಸ್ಕರೇನಸ್, ಶ್ರೀಮತಿ ಲವಿ ಗಂಚಿಮಠ, ಶ್ರೀಮಾನ್ ಜೋಸೆಫ್ ಪಿಂಟೋ, ಶ್ರೀಮಾನ್ ಎಡ್ವರ್ಡ್ ಲೋಬೋ, ಶ್ರೀಮತಿ ಪ್ರೀತನ್ ಪೆರೇರಾ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ತಮ್ಮೆಲ್ಲರನ್ನು ಹೂ ಕೊಟ್ಟು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಶಿಕ್ಷಕರು. ಅಂತೆಯೇ ನಮ್ಮ ಜೊತೆಗಿದ್ದಾರೆ ರೋಸಮಿಸ್ಟಿಕಾ ಕಾನ್ವೆಂಟಿನ ಸುಪೀರಿಯರ್ ಭಗಿನಿ ಲವಿನಾ ಪಿರೇರಾ ಇವರು. ಸಿಸ್ಟರ್, ತಮಗೂ ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಶಿಕ್ಷಕ ರಕ್ಷಕ ಸಂಘದ ಸದಸ್ಯರಿಗೂ ಮಕ್ಕಳ ಹೆತ್ತವರಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇನೆ. ಸಭಾಂಗಣದಲ್ಲಿ ಆಸೀನರಾಗಿರುವ ನನ್ನ ಶಾಲಾ ಮುದ್ದು ವಿದ್ಯಾರ್ಥಿನಿಯರಿಗೂ ನಮ್ಮೆಲ್ಲ ಸಹೋದ್ಯೋಗಿ ಬಂಧುಗಳಿಗೂ ಆದರಣೀಯ ಸ್ವಾಗತವನ್ನು ಬಯಸುತ್ತೇನೆ. ಮಗದೊಮ್ಮೆ ಸರ್ವರಿಗೂ
ಸ್ವಾಗತ ಸುಸ್ವಾಗತ. ಸರ್ವರನ್ನು ಸ್ವಾಗತಿಸಿದ ಅನಿತಾ ಟೀಚರ್ ತಮಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಸುಭಿಕ್ಷದ ಬೆಳಕು ಹರಿಯಲಿ ಜಗದೊಳು, ಅಂಧಕಾರವು ತೊಲಗಲಿ ನಮ್ಮೆಲ್ಲರ ಬಾಳಲಿ, ವನ ಸುಮಗಳರಳಲಿ ನಗು ನಗುತ್ತಿರಲಿ, ಅನುದಿನವೂ ಸರ್ವರ ಬಾಳಲಿ, ಒಲವು ಪರಿಮಳಿಸುತ್ತಿರಲಿ ಸದಾ, ಉರಿಯುತ್ತಿರುವ ದೀಪದಂತೆ ನಮ್ಮೆಲ್ಲರ ಬಾಳು ಸದಾ ಬೆಳಗಲಿ ಎನ್ನುವ ಆಶಯದೊಂದಿಗೆ ಪೊಯೆಟಿಕಾ ಕವಿಗೋಷ್ಠಿ 30 ಹಾಗೂ ಶಾಲಾ ವಿದ್ಯಾರ್ಥಿಗಳ ಉಚಿತ ಪುಸ್ತಕ, ಲೇಖನಿ ಸಾಮಗ್ರಿ, ಆಟಿಕೆಗಳ ವಿತರಣಾ ಸಮಾರಂಭದ ಉದ್ಘಾಟನೆಯನ್ನು ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಇದೀಗ ಇಂದಿನ ಸಮಾರಂಭದ ಉದ್ಘಾಟನೆ ನಡೆಯುತ್ತೆ. ತಾವೆಲ್ಲರೂ ಇದರಲ್ಲಿ ಭಾಗಿಯಾಗುವುದು. ಅತಿಥಿ ಗಣ್ಯರಲ್ಲಿ ನಾನು ದೀಪವನ್ನು ಬೆಳಗಿಸಿ ಇಂದಿನ ಸಮಾರಂಭದ ಉದ್ಘಾಟನೆ ಮಾಡಬೇಕಾಗಿ ವಿನಂತಿಸುತ್ತೇನೆ. ಅಂತೆಯೇ ನಮ್ಮೊಂದಿಗಿದ್ದಾರೆ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ರೈಮಂಡ್ ಡಿಕೋನರವರು. ದಯಮಾಡಿ ಮುಂದೆ ಬಂದು ದೀಪ ಬೆಳಗಿಸುವ ಉದ್ಘಾಟನಾ ಸಮಾರಂಭದಲ್ಲಿ ತಾವುಗಳು ಭಾಗಿಯಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ದೀಪ ಬೆಳಗಿಸುವುದರ ಮುಖೇನ ಇಂದಿನ ಸಮಾರಂಭದ ಉದ್ಘಾಟನೆ ಮಾಡಿದ ಅತಿಥಿ ಗಣ್ಯರಿಗೆ ಕೃತಜ್ಞತೆಗಳು. ಇದೀಗ ಇಂದಿನ ಸಮಾರಂಭವನ್ನು ಆಯೋಜಿಸಿರುವ ಪ್ರಧಾನ ರೂವಾರಿಗಳಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವ ಶ್ರೀಯುತ ನವೀನ್ ಪಿರೇರ ಇವರಿಂದ ಪ್ರಾಸ್ತಾವಿಕ ಭಾಷಣದೊಂದಿಗೆ ಶುಭ ನುಡಿಗಳು. ವೇದಿಕೆಯಲ್ಲಿರುವ ಮಹನೀಯರೇ, ಇಲ್ಲಿ ನೆರೆದಿರುವ ಮಕ್ಕಳೇ, ಪೋಷಕರೇ ಹಾಗೂ ಕವಿಗಳೇ, ನಾನು ಕವಿತೆ ಬರೆಯಲು ಆರಂಭಿಸಿದ್ದು 5ನೇ ತರಗತಿಯಲ್ಲಿರುವಾಗ. ಅಂದು ನಾನು ಬರೆದ ಚುಟುಕುಗಳು ಉದಯ್ ಎಂಬ ಕೊಂಕಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡವು. ಈ ಪತ್ರಿಕೆ ನನಗೆ ನೀಡಿದ ವೇದಿಕೆ ನಾನಿವತ್ತು ಕವಿಯಾಗಲು ಕಾರಣವಾಯಿತು. ಬಹುಶಃ ಆ ಪತ್ರಿಕೆ ನನಗೆ ನನ್ನ ಕವಿತೆಗಳನ್ನು ಪ್ರಕಟಿಸದಿದ್ದರೆ ನಾನು ಕವಿಯಾಗುತ್ತಿದ್ದೇನೋ ಇಲ್ಲವೋ ಗೊತ್ತಿಲ್ಲ. ನನಗೆ ಸಿಕ್ಕ ಇಂಥ ವೇದಿಕೆಯನ್ನು ನಾನು ಇತರರಿಗೆ ಕೊಡಬೇಕೆಂಬ ಉದ್ದೇಶದಿಂದ 2015 ಇಸ್ವಿಯಲ್ಲಿ ಈ ಪೊಯೆಟಿಕಾ ಎಂಬ ಕವಿಗಳ ಪಂಗಡವನ್ನು ನಾನು ರಚಿಸಿದೆ. ಇಂದು ಈ ಪಂಗಡ ಬೆಳೆದು 265 ಕವಿಗಳು ಮತ್ತು ರಸಿಕರು ನಮ್ಮ ಪಂಗಡದಲ್ಲಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ನಾವು ಕವಿಗೋಷ್ಠಿಗಳನ್ನು ಆಯೋಜಿಸಲು ಪ್ರಾರಂಭಿಸಿದೆವು. ಇವತ್ತು ಪ್ರತಿ ತಿಂಗಳು ನಾವು ಆಯೋಜಿಸುತ್ತಾ ಬಂದಿದ್ದೇವೆ. 29 ಕವಿಗೋಷ್ಠಿಗಳನ್ನು ಮುಗಿಸಿ ಇವತ್ತು 30ನೇ ಕವಿಗೋಷ್ಠಿ. ಹಾಗೆ ಕಳೆದ ವರ್ಷದಿಂದ ನಾವು ಒಂದೊಂದು ಯೋಜನೆ, ವರ್ಷಕ್ಕೊಂದು ಯೋಜನೆಯನ್ನು ಸಹ ಆರಂಭಿಸಿದೆವು. ಈ ವರ್ಷ ನಾವು ಇದೇ ರೀತಿ 3 ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ನೆರವು ಮತ್ತೆ ಆಟಿಕೆಗಳನ್ನು ಸಹ ಕೊಡ್ತಾ ಇದ್ದೇವೆ. ಪುಸ್ತಕ ಮಕ್ಕಳಿಗೆ ಹೇಗೂ ಸಿಗ್ತದೆ, ಅದು ನಾವು ಕೊಡದಿದ್ದರೆ ಪೇರೆಂಟ್ಸ್ ಕೊಡ್ತಾರೆ. ಮಕ್ಕಳಿಗೆ ಖುಷಿ ಆಗ್ಬೇಕಾದ್ರೆ ಒಂದು ಟಾಯ್ ಬೇಕಲ್ವಾ? ಈ ಯೋಜನೆಯಿಂದ ನಾವು ಈ ವರ್ಷ 3 ಶಾಲೆಯ ಮಕ್ಕಳಿಗೆ ಒಂದೊಂದು ಟಾಯ್ ಅನ್ನು ಸಹ ಕೊಡ್ತಾ ಇದ್ದೇವೆ. ಈ ಗುಂಪುಗಳನ್ನು, ಈ ಪಂಗಡಗಳನ್ನು ನಡೆಸಬೇಕಾದರೆ ಸಾಕಷ್ಟು ಸಮಯ ನಾವು ಅದಕ್ಕಾಗಿ ಮೀಸಲಿಡಬೇಕಾಗ್ತದೆ. ಕೆಲ ದಿನಗಳ ಹಿಂದೆ ನನ್ನ ಮಿತ್ರನೊಬ್ಬ ಕೇಳಿದ,
ನೀನು ಯಾಕೆ ಇದನ್ನೆಲ್ಲ ಮಾಡ್ತಿ, ಏನ್ ಸಿಗ್ತದೆ ನಿಮ್ಗೆ? ಇದಕ್ಕೆ ಉತ್ತರ ಏನಂದ್ರೆ, ನಮ್ಮಿಂದ ಯಾರಿಗಾದ್ರೂ ಏನಾದ್ರೂ ಹೆಲ್ಪ್ ಆದ್ರೆ ಅವರ ಮುಖದಲ್ಲಿ ಒಂದು ಮಂದಹಾಸ ಸಿಗ್ತದೆ. ಉದಾಹರಣೆ, ಒಂದು ಮಕ್ಕಳಿಗೆ ಒಂದು ಟಾಯ್ ಕೊಟ್ರೆ ಅವರ ಮುಖದಲ್ಲಿ ಸಿಗುವ ಸಂತಸ, ಅದನ್ನು ನೋಡುವುದೇ ಒಂದು ಸ್ವರ್ಗ. ಸೊ ಈ ತೃಪ್ತಿ, ಈ ಸಮಾಧಾನ ಎಷ್ಟು ದೊಡ್ಡ ಸಂಪಾದಿಸಿದರೂ ಸಿಗುವಂತದ್ದಲ್ಲ. ನಮ್ಮ ಕನ್ನಡದ ಕವಿಗಳು ನನಗೆ ಇದಕ್ಕೆ ಸ್ಫೂರ್ತಿ. ಅವರು ನಾವು ಆಯೋಜಿಸಿದ ಕಾರ್ಯಕ್ರಮಕ್ಕೆ ದೂರ ದೂರದ ಊರಿನಿಂದ, ಕೆಲವರು ಬೆಂಗಳೂರಿನಿಂದ ಬರ್ತಾರೆ, ಗೋವಾದಿಂದ ಬರ್ತಾರೆ, ತಮ್ಮ ಖರ್ಚಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ನಿಸ್ವಾರ್ಥತೆಗೆ ಅವರೇ ನನಗೆ ಸ್ಫೂರ್ತಿ. ಎಲ್ಲಾ ಕವಿಗಳಿಗೆ ಕೃತಜ್ಞತೆಯನ್ನು ಕೋರ್ತೇನೆ. ಹಾಗೆ ನಮ್ಮ ಮೇಲೆ, ನಮ್ಮ ಕಾರ್ಯಗಳನ್ನು ನೋಡಿದ ದಾನಿಗಳಿಗೆ ನಮ್ಮ ಮೇಲೆ ವಿಶ್ವಾಸ ಮೂಡಿದೆ. ಈ ವಿಶ್ವಾಸ ಇವತ್ತು ಕಾರಣ. ಅವರು ನಮ್ಮ ಮೇಲೆ ಇಟ್ಟ ವಿಶ್ವಾಸ ಇಂದು 3 ಶಾಲೆಯ ಮಕ್ಕಳಿಗೆ ನಾವು ಶೈಕ್ಷಣಿಕ ನೆರವು, ಆಟಿಕೆ ಕೊಡಲು ಕಾರಣವಾಗಿದೆ. ಎಲ್ಲ ದಾನಿಗಳಿಗೂ ನಾನು ಕೃತಜ್ಞತೆಯನ್ನು ಕೋರ್ತೇನೆ. ಸೇವೆ ಅಂತ ಹೇಳುವಾಗ ಇಲ್ಲಿ ಸಾಕಷ್ಟು ಭಗಿನಿಯರಿದ್ದಾರೆ. ಅವರು ಈ ಶಾಲೆಯನ್ನು ನಡೆಸ್ತಾರೆ. ನಾವು ವರ್ಷಕ್ಕೊಂದು ಯೋಜನೆ ಮಾಡುವುದು. ಅವರು ತಮ್ಮ ಜೀವನವನ್ನೇ ಈ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಕೋರ್ತೇನೆ, ಎಲ್ಲ ಭಗಿನಿಯರಿಗೆ. ಇಲ್ಲಿ ವೇದಿಕೆಯಲ್ಲಿ ಡಾಕ್ಟರ್ ಲಿಲ್ಲಿ ಪೆರೇರಾ, ಸಿಸ್ಟರ್ ಲಿಲ್ಲಿ ಪೆರೇರಾ ಇದ್ದಾರೆ, ಅಲ್ಲಿ ಲೀನಾ ಪೆರೇರಾ ಇದ್ದಾರೆ, ನನ್ನ ಸಿಸ್ಟರ್ ಇನ್ ಲಾ ಅವರು. ಸೊ ಅವರು ತಮ್ಮ ಸೇವೆಯಿಂದ ನಮ್ಮ ಕುಟುಂಬಕ್ಕೆ ಕೀರ್ತಿಯನ್ನು ತಂದುಕೊಟ್ಟವರು. ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಪ್ರಯತ್ನ ಎಂಬುದು ಬೀಜದ ಹಾಗೆ, ಬಿತ್ತುತ್ತಲೇ ಇರಿ, ಚಿಗುರಿದರೆ ಮರವಾಗಲಿ, ಇಲ್ಲವಾದರೆ ಮಣ್ಣಿಗೆ ಗೊಬ್ಬರವಾಗಲಿ. ಇದು ಅಕ್ಷರಶಃ ನಿಜ. ಸತತ ಪ್ರಯತ್ನದ ಫಲವಾಗಿ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಸುಮನಸ್ಸಿನ ಫಲವಾಗಿ ಇಂದಿನ ಸಮಾರಂಭದ ಚುಕ್ಕಾಣಿ ಹಿಡಿದು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಶುಭ ಹಾರೈಸಿದ ಸರ್ ತಮಗೆ ಮನದಾಳದ ಕೃತಜ್ಞತೆಗಳೊಂದಿಗೆ ಶುಭ ಹಾರೈಕೆಗಳು. ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಸುಂದರ ಶಿಲ್ಪವೊಂದು ಪಡಿಮೂಡಿದಾಗ ಪ್ರಥಮ ಧನ್ಯತಾ ಭಾವ ಮೂಡುವುದು ಶಿಲ್ಪಿಯ ಮುಖದಲ್ಲಿ. ಆ ಧನ್ಯತೆಯು ಸಂತಸವನ್ನು, ಸಂತೃಪ್ತಿಯನ್ನು ಪಡೆಯುವುದು ಸರದೈ ಕಲಾಭಿಮಾನಿಗಳು ಅದರ ಪರಿಪೂರ್ಣತೆಯನ್ನು ಹೊಗಳಿದಾಗ. ಅದರಂತೆ ಜೀವನದಲ್ಲಿ ಸಮೃದ್ಧಿಯನ್ನು, ಸಾರ್ಥಕ್ಯವನ್ನು ಸೇವೆಯಲ್ಲಿ ಅರಸಿ ಅದರಲ್ಲಿ ಯಶ ಕಂಡು ಬೆತ್ತನಿ ಸಂಸ್ಥೆಯ ಮಂಗಳೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿ ಹಾಗೂ ಕಾರ್ಪೊರೇಟ್ ಮ್ಯಾನೇಜರ್ ಆಗಿ ನೇಮಕಗೊಂಡು ನಮ್ಮೀ ಸಂಸ್ಥೆಗೆ ಪ್ರಥಮ ಬಾರಿಗೆ ಭೇಟಿಯಲ್ಲಿದ್ದ ಶುಭ ದಿನದಂದು ನಮ್ಮ ಶಾಲಾ ಪರವಾಗಿ ಪ್ರೀತಿಯ ಪುಟ್ಟ ಸನ್ಮಾನ ಕಾರ್ಯ ಅತಿಥಿ ಗಣ್ಯರಿಂದ ವಂದನೀಯ ಭಗಿನಿ ಡಾಕ್ಟರ್ ಲಿಲ್ಲಿ ಪೆರೇರರವರು ತಮ್ಮ ಸನ್ಮಾನ ಮಾಡಲಿರುವ ಆಸನದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ನಮ್ಮೀ ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ಶ್ವೇತಾರವರು. ಇಂದು ನಿಮ್ಮ ಆಗಮನ ತುಂಬಿ ಬಂದಿದೆ ನಮ್ಮ ರುಮ್ಮನ, ಶಾಲಾಭಿಮಾನದ ದಿವ್ಯ ಸ್ಪಂದನ. ನಿಮ್ಮ ಉಪಸ್ಥಿತಿಯೇ ನಮಗೆ ಸ್ಫೂರ್ತಿಯ ಸಂಚಲನ. ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವ ಕವಿಗೋಷ್ಠಿಗಳೇ, ಮಕ್ಕಳ ಹೆತ್ತವರೇ, ಶಿಕ್ಷಕರೇ ಹಾಗೂ ವಿದ್ಯಾರ್ಥಿನಿಯರೇ, ತಮಗೆಲ್ಲರಿಗೂ ವಂದನೆಗಳು. 98 ವರ್ಷಗಳ ಇತಿಹಾಸವಿರುವ ನಮ್ಮೀ ಲಿಟ್ಲ್ ಫ್ಲವರ್ ಶಾಲೆಗೆ ಇಂದು ಹಬ್ಬದ ವಾತಾವರಣ. ನೂತನವಾಗಿ ಮಂಗಳೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿ ಹಾಗೂ ವಿದ್ಯಾಸಂಸ್ಥೆಗಳ ಕಾರ್ಪೊರೇಟ್ ಮ್ಯಾನೇಜರ್ ಆಗಿರುವ ವಂದನೀಯ ಭಗಿನಿ ಲಿಲ್ಲಿ ಪೆರೇರಾರವರು ಮೊದಲು ಭೇಟಿ ನೀಡಿದ ಶಾಲೆಯೇ ನಮ್ಮ ಶಾಲೆ ಎಂದು ಹೇಳಲು ಅತೀವ ಸಂತಸವಾಗುತ್ತಿದೆ. ಭಗಿನಿ ಲಿಲ್ಲಿ ಪೆರೇರಾರವರು ಉತ್ತಮ ಸಂಘಟಕರು, ಪ್ರತಿಭಾನ್ವಿತರು, ಕ್ರಿಯಾಶೀಲರು, ನುಡಿದಂತೆ ನಡೆಯುವವರು. ಬೆತ್ತನಿಯ ಕೇಂದ್ರೀಯ ಮೌಲ್ಯಗಳಲ್ಲಿ ಮೊದಲನೆಯದಾದ
ದೈವಭಕ್ತಿಯನ್ನು ವಿಶೇಷವಾಗಿ ಮೈಗೂಡಿಸಿಕೊಂಡು ಉತ್ಸಾಹದ ಚಿಲುಮೆಯಾಗಿ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ತತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದ ಮೊತ್ತ ಮೊದಲ ಭಾರತೀಯ ಸಿಸ್ಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿ, ಉತ್ತಮ ವಾಗ್ಮಿ ಹಾಗೂ ಇತರರ ಕಷ್ಟಗಳನ್ನು ಅರಿತು ಸ್ಪಂದಿಸುವ ಹಲವಾರು ಪ್ರತಿಭೆಗಳನ್ನು ಹೊಂದಿರುವ ಭಗಿನಿ ನಮ್ಮೊಂದಿಗಿರುವುದು ನಮ್ಮ ಭಾಗ್ಯ. ಸಿಸ್ಟರ್, ತಮ್ಮ ಉಪಸ್ಥಿತಿ ಇಂದಿನ ಸಮಾರಂಭಕ್ಕೆ ಅಪೂರ್ವ ಕಳೆ ಬಂದಿದೆ. ನಮ್ಮೀ ಶಾಲೆಗೆ ಪ್ರಥಮ ಭೇಟಿಯನ್ನು ನೀಡಿರುವ ನೂತನವಾಗಿ ನೇಮಕಗೊಂಡ ತಮ್ಮನ್ನು ಇದೀಗ ಸನ್ಮಾನಿಸಲು ಅಭಿಮಾನ ಪಡುತ್ತೇನೆ. ಶ್ರೀ ನವೀನ್ ಪೆರೇರರವರು ಶಾಲು ಹೊದಿಸಿ ಇವರನ್ನು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಚಪ್ಪಾಳೆ ತಟ್ಟುವುದರೊಂದಿಗೆ ನಾವು ಶುಭಕಾಮನೆಗಳನ್ನು ಸಲ್ಲಿಸೋಣ. ವಂದನೀಯ ಭಗಿನಿ ಫ್ಲೋರಿನ್ ಜ್ಯೋತಿಯವರು ಹಾರವನ್ನರ್ಪಿಸಿ ಸನ್ಮಾನ ಮಾಡಲಿದ್ದಾರೆ. ಮಗದೊಮ್ಮೆ ಚಪ್ಪಾಳೆಯ ನಾದದೊಂದಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಫಲವನ್ನು ಅರ್ಪಣೆ ಮಾಡುವುದರೊಂದಿಗೆ ಸನ್ಮಾನಿಸಲಿದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದ ಸಿಸ್ಟರ್ ಡಾಕ್ಟರ್ ಲಿಲ್ಲಿ ಪೆರೇರಾ ತಮಗೆ ಮನದಾಳದ ಕೃತಜ್ಞತೆಗಳೊಂದಿಗೆ ಅಭಿನಂದನೆಗಳು. ಸನ್ಮಾನವನ್ನು ಮಾಡಿದ ಅತಿಥಿ ಗಣ್ಯರಿಗೂ ಕೃತಜ್ಞತೆಗಳು. ವಂದನೀಯ ಭಗಿನಿ ಡಾಕ್ಟರ್ ಲಿಲ್ಲಿ ಪೆರೇರರವರಿಂದ ಅಧ್ಯಕ್ಷೀಯ ಪೀಠದಿಂದ ಅಧ್ಯಕ್ಷೀಯ ಭಾಷಣವನ್ನು ಆಲಿಸೋಣವೇ? ವೇದಿಕೆಯಲ್ಲಿ ಆಸೀನರಾದ ಗಣ್ಯರೇ, ಹೆತ್ತವರೇ, ಕವಿಗಳೇ ಹಾಗೂ ನನ್ನ ಪುಟ್ಟ ಮಕ್ಕಳೇ, ಇಂದಿನ ಈ ಶುಭ ದಿನದ ಶುಭಕಾಮನೆಗಳು. ನಿಮ್ಮನ್ನೆಲ್ಲ ನೋಡುವಾಗ ನನಗೆ ತುಂಬ ಸಂತೋಷ ಆಗ್ತದೆ ಪ್ರಿಯ ಮಕ್ಕಳೇ. ಯಾಕಂದರೆ ನೀವು ಏನೋ ಆತುರದಿಂದ ಕಾಯ್ತಾ ಇದ್ದೀರಿ ಅಲ್ವಾ? ಇಲ್ವಾ? ಹೌದು ಹೌದು. ಏನು ಕಾಯ್ತಾ ಇದ್ದೀರಿ? ಏನು ಕೊಡ್ತಾರೆ ನಿಮಗೆ? ಪುಸ್ತಕ, ಮತ್ತೇನು? ಟಾಯ್ಸ್, ಮತ್ತೆ ಏನಪ್ಪ? ಪೆನ್ಸಿಲ್, ಲೇಖನ ಸಾಮಗ್ರಿಗಳು. ಸಂತೋಷ. ಅಂದ್ರೆ ನಿಮಗೆ ಈ ಕಾರ್ಯಕ್ರಮದ ಸವಿಸ್ತಾರ ಅರ್ಥ ನಿಮಗೆಲ್ಲರಿಗೂ ಉಂಟು ಅಲ್ವಾ? ನಾನು ನನ್ನ ಪುಟ್ಟ ಭಾಷಣ ಮಾಡುವುದರ ಮೊದಲು ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆಯನ್ನು ಹೇಳುವ ಮೊದಲು ಒಂದು ನಡೆದ ನಿಜವಾದ ಸಂಗತಿಯನ್ನು ಮುಂದೆ ಇಡಲು ಇಷ್ಟಪಡ್ತೇನೆ. ಒಮ್ಮೆ ಒಬ್ಬ ಹುಡುಗ, ಅಂದ್ರೆ ಒಬ್ಬ ಯುವಕ, ಅವನಿಗೆ ಕಣ್ಣು ಕಾಣ್ತಾ ಇರಲಿಲ್ಲ. ಅಂದ್ರೆ ಅವ ಕುರುಡನಿದ್ದ. ಅರ್ಥ ಆಯ್ತು? ಕುರುಡನಿದ್ದ. ಅವನೇನು ಮಾಡಿದ, ಒಮ್ಮೆ ಒಂದು ಶಾಲೆ ಅಥವಾ ಒಂದು ಬಿಲ್ಡಿಂಗಿನ ಹೊರಗೆ ಅವನ ತಲೆಯ ಹ್ಯಾಟ್ ತೆಗೆದು ಭಿಕ್ಷೆ ಬೇಡ್ಲಿಕ್ಕಂತ ಕೂತ್ಕೊಳ್ತಾನೆ. ಆಗ ಹಾದಿಯಲ್ಲಿ ಹೋಗುವ ಎಲ್ಲ ಮಂದಿ ಅವನಿಗೆ ಸ್ವಲ್ಪ ಸ್ವಲ್ಪ ಕಾಯಿನ್ಸ್, ಏನಾದರೂ ಸ್ವಲ್ಪ ಹಣ ಹಾಕ್ತಾರೆ. ಆದರೆ ತುಂಬಾ ಹಣ ಅವನಿಗೆ ಸಿಗ್ಲಿಲ್ಲ. ಆಗ ಒಬ್ಬ ಹುಡುಗ, ಯಾರೋ ಹೋಗುವವನು, ಹಾದಿಯಲ್ಲಿ ಹೋಗುವವನು, ಯಾಕಪ್ಪ ಈ ಕುರುಡನಿಗೆ ಇವತ್ತು ಹಣನೇ ಸಿಗ್ಲಿಲ್ಲ ಅಂತ ಹೇಳಿ ಸ್ವಲ್ಪ ಬೇಸರ ಪಟ್ಟು ಅವನ ಕೈಯಲ್ಲಿ ಅಲ್ಲಿ ಒಂದು ಫಲಕ ಇಟ್ಕೊಂಡಿದ್ದ. ಆ ಫಲಕದಲ್ಲಿ ಬರೆದಿತ್ತು, ನಾನು ಕುರುಡ, ನನಗೆ ಸಹಾಯ ಮಾಡಿ ಅಂತ ಬರ್ತಿದ್ದ. ಈ ಫಲಕವನ್ನು ತೆಗೆದು ಆ ಯುವಕ ಏನು ಮಾಡ್ದ, ಅದರ ಉಲ್ಟ ಸೈಡ್ ಅಂದ್ರೆ ಹಿಂದಿನ ಬದಿಯಲ್ಲಿ ಅವ ಬರ್ದ, ಇವತ್ತೊಂದು ಅತಿ ಸುಂದರವಾದ ದಿನ, ಆದ್ರೆ ನನಗೆ ನೋಡುವ ಭಾಗ್ಯ ಇಲ್ಲ ಅಂತ ಬರೀತಾನೆ. ಏನು ಬರೀತಾನೆ? ಇವತ್ತೊಂದು ಸುಂದರ ದಿನ, ಆದ್ರೆ ನನಗೆ ನೋಡುವ ಭಾಗ್ಯ ಇಲ್ಲ ಅಂತ ಬರೀತಾನೆ. ಮೊದಲೇನು ಬರ್ದ, ನಾನು ಕುರುಡ, ನನಗೆ ಸಹಾಯ ಮಾಡಿ. ಆದ್ರೆ ಈ ಯುವಕ ಈಗ ಬರ್ದ, ಇವತ್ತು ಸುಂದರವಾದ ದಿನ, ಆದ್ರೆ ಈ ನೋಡುವ ಭಾಗ್ಯ ನನಗಿಲ್ಲ ಅಂತ. ಇದನ್ನು ಓದಿದ ಹಲವಾರು ಮಂದಿ ತುಂಬಾ ಹಣವನ್ನು ಅವನ ಹ್ಯಾಟಿಗೆ ಹಾಕ್ತಾರೆ. ಈ ಯುವಕ ಏನ್ ಮಾಡ್ತಾನೆ, ನೋಡ್ಬೇಕು ಇವತ್ತು ಏನಾಗಿದೆ ಅಂತೇಳಿ ಸಂಜೆಗೆ ವಾಪಸ್ ಆ ರಸ್ತೆಯಲ್ಲಿ ಬರುವಾಗ ಅವನ ಹ್ಯಾಟ್ ಅನ್ನು ನೋಡುವಾಗ ತುಂಬಾ ಸಂತೋಷ ಆಯ್ತು. ಯಾಕಂತ ಹೇಳಿದ್ರೆ ಈ ಕುರುಡನಿಗೆ ಎಷ್ಟು ತುಂಬಾ ಹಣ ಸಿಕ್ಕಿತ್ತು ಅಂತ ತುಂಬಾ ಸಂತೋಷ ಪಡ್ತಾನೆ. ಯಾಕಂತ ಆ ಬರ್ದ
ಆ ಅಕ್ಷರವನ್ನು ಓದಿ ಅದರ ಮೆಸೇಜನ್ನು, ಅದರ ಅರ್ಥವನ್ನು ತಿಳಿದು ತುಂಬ ಮಂದಿ ಆ ಕುರುಡನಿಗೆ ಸಹಾಯ ಮಾಡಿದ್ದರೆಂಬ ತೃಪ್ತಿ ಹಾಗೂ ಹೆಮ್ಮೆಯಿಂದ ಮನೆಗೋದ. ಯಾಕೆ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಇವತ್ತು ಅಂತಹ ಸುದಿನ ನಿಮಗೆಲ್ಲರಿಗೂ ಪ್ರಿಯ ಮಕ್ಕಳೇ. ನೀವು ಕುರುಡರಿಲ್ಲ, ಆದರೆ ನೀವು ನಿಮ್ಮ ಶಾಲೆಯನ್ನು ಕಲೀಲಿಕ್ಕೆ, ಅಂದರೆ ಈ ಶಾಲೆಗೆ, ಲಿಟಲ್ ಫ್ಲವರ್ ಶಾಲೆಗೆ ಬಂದಿದ್ದೀರಿ. ಹಲವಾರು ಕಷ್ಟಗಳಿರ್ಬೋದು ಮನೆಯಲ್ಲಿ, ಕೆಲವೊಮ್ಮೆ ಮಕ್ಕಳಿಗೆ ಅವರಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಕೊಡ್ಲಿಕ್ಕೆ, ಯಾಕಂದ್ರೆ ಹೆತ್ತವರಿಗೆ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಒಳ್ಳೇದಿರ್ಲಿಕ್ಕಿಲ್ಲ. ಆದರೆ ಈ ಒಂದು ಸುಸಂದರ್ಭ ಶ್ರೀಮಾನ್ ನವೀನ್ ಪಿರೇರವರು ಮಕ್ಕಳನ್ನು, ಇಂತಹ ಮಕ್ಕಳನ್ನು ಗುರುತಿಸಿ, ಅಂದರೆ ಪ್ರತ್ಯೇಕವಾಗಿ ನಮ್ಮ ಈ ಶಾಲೆಯನ್ನು ಗುರುತಿಸಿ ನಮ್ಮ ಈ ಮಕ್ಕಳಿಗೋಸ್ಕರ ಈ ಪಠ್ಯ ಪುಸ್ತಕ ಹಾಗೂ ಲೇಖನ ಸಾಮಗ್ರಿ ಹಾಗೂ ಟಾಯ್ಸ್ ಅನ್ನು ಉಚಿತವಾಗಿ ನೀಡುವ ಒಂದು ಈ ಕಾರ್ಯಕ್ರಮವನ್ನು ಪೊಯೆಟಿಕಾ ಕವಿಗಳ ಗುಂಪಿನ ಮುಖಾಂತರ ಇದನ್ನು ಆಯೋಜಿಸಿದ್ದಾರೆ. ಆದ್ದರಿಂದ ಶ್ರೀಮಾನ್ ನವೀನ್ ಪಿರೇರ ನಿಮಗೆ ಇಲ್ಲಿ ನೆರೆದ ಎಲ್ಲರ ಪರವಾಗಿ, ಪ್ರತ್ಯೇಕವಾಗಿ ಸಿಸ್ಟರ್ ಪ್ರೆಫಿಲ್ಡಾ, ಈ ಶಾಲಾ ಮುಖ್ಯೋಪಾಧ್ಯಾಯಿನಿ, ಶಿಕ್ಷಕ ವೃಂದ ಹಾಗೂ ಸಿಸ್ಟರ್ ಫ್ಲೋರಿನ್ ಜ್ಯೋತಿ, ನಮ್ಮ ಸ್ಥಳೀಯ ಕಾನ್ವೆಂಟಿನ ಸುಪೀರಿಯರ್ ಹಾಗೂ ಇಲ್ಲಿ ನೆರೆದ ಎಲ್ಲ ಹೆತ್ತವರ ಪರವಾಗಿ ನಿಮಗೆ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರೂ ಕೈ ಚಪ್ಪಾಳೆ ಕೊಟ್ಟು, ನೀವು ಮಾಡಿದಂತಹ ಈ ಒಂದು ಅತಿ ಉತ್ತಮ ಕೆಲಸ ಖಾಲಿ ಮಕ್ಕಳ ಜೀವನದಲ್ಲಿ ಅಲ್ಲ, ಈ ಶಾಲೆಯಲ್ಲಿ ಡೆಲ್ಸಿ ಮೇಡಮ್ ಆಲ್ರೆಡಿ ಹೇಳಿದ್ರು, ಇಂಥದ್ದು ಒಂದು ಪ್ರಪ್ರಥಮ ಬಾರಿಗೆ ನಡೆಯುವಂತಹ ಒಂದು ಒಳ್ಳೆಯ ಕೆಲಸ ಇದು. ಇಷ್ಟ ತನಕ ಇಂಥ ಭಾಗಿ ಮಕ್ಕಳಿಗೆ ಸಿಗ್ಲಿಲ್ಲ. ಆದ್ದರಿಂದ ಹೆತ್ತವರ ಆರ್ಥಿಕ ಕುಂದತೆಗೆ ಇದೊಂದು ಸ್ಫೂರ್ತಿಯಾಯಿತು. ಆದ್ದರಿಂದ ಇಂತಹ ಕೆಲಸಗಳು ಇನ್ನು ಮುಂದಕ್ಕೆ ನಡೆಯಲಿ ಹಾಗೂ ನಿಮ್ಮ ಪೊಯೆಟಿಕಾ ಗುಂಪಿಗೆ ಶುಭವನ್ನು ಹಾರೈಸುತ್ತಾ, ಈ ಖಾಲಿ ನಮ್ಮ ಶಾಲೆ ಅಲ್ಲದೆ ಬೇರೆ ಶಾಲೆಯ ಮಕ್ಕಳು ಕೂಡ ಇಂತಹ ಒಂದು ಅನುಭವವನ್ನು ಪಡೆಯಲಿ ಹಾಗೂ ನಿಮ್ಮೆಲ್ಲ ಕೆಲಸ ಸುಗಮವಾಗಿ ನಡೆಯಲೆಂದು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಅನುಭವದ ನುಡಿಮುತ್ತುಗಳೊಂದಿಗೆ, ಹೃದಯದಾಳದಿ ಉತ್ತೇಜನದಾಯಕ ನುಡಿಗಳೊಂದಿಗೆ ಶುಭ ಹಾರೈಸಿದ ಸಿಸ್ಟರ್ ತಮಗೆ ಮನದಾಳದ ಕೃತಜ್ಞತೆಗಳು. ಪ್ರಿಯರೇ, ಕವಿಗಳ ಶ್ರೇಷ್ಠ ಕೊಡುಗೆಯಿಂದ ಜ್ಞಾನ ಭಂಡಾರ ಸಮೃದ್ಧಿಗೊಂಡಿದೆ. ಭಾಷೆಯ ಮಹತ್ವ ಉತ್ತುಂಗಕ್ಕೇರಿದೆ. ಹೌದು, ಕವಿತೆಗಳು ಆಳವಾದ ಭಾವನೆಗಳನ್ನು ಹೊರಹೊಮ್ಮಿ ಉತ್ತಮ ಸಂದೇಶವನ್ನು ನೀಡುತ್ತಾ ಜ್ಞಾನ ಭಂಡಾರ ಹೆಚ್ಚಳದ ಆಗರವಾಗಿವೆ. ಹೌದು, ನಮ್ಮ ಸಮೀಪದ ಊರಿನ ಮಹಾನ್ ಕವಿಗಳ ಆಗಮನವಾಗಿದೆ ನಮ್ಮ ಈ ಶಾಲೆಗೆ. ಈ ಕವಿಗಳ ಕವಿಗೋಷ್ಠಿ ಇದೀಗ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಇದು ಕೂಡ ಕವಿಗೋಷ್ಠಿ ಕೂಡ ನಮ್ಮ ಶಾಲೆಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಎನ್ನಲು ಸಂತೋಷ ಪಡುತ್ತೇನೆ ಹಾಗೂ ಅಭಿಮಾನ ಪಡುತ್ತೇನೆ. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ರೈಮಂಡ್ ಡಿಕುನ ತಾಕೋಡೆ, ಅದೇ ರೀತಿ ಕವಿತಾ ವಾಚನಗೈಯಲ್ಲಿರುವ ಶ್ರೀಮತಿ ಲವಿ ಗಂಜಿಮಠ, ಶ್ರೀ ಜೋಸಿಫ್ ಪಿಂಟೋ ಕಿನ್ನಿಗೋಳಿ, ಪ್ರೀತನ್ ಪಿರೇರಾ ದೇರೆಬೈಲ್, ಎಡ್ವರ್ಡ್ ಲೋಬೋ ತೊಕ್ಕೊಟು, ಶ್ರೀಮತಿ ಮರ್ಲಿನ್ ಮಸ್ಕರೇನಸ್ ದೇರೆಬೈಲ್, ಈ ಎಲ್ಲ ಕವಿಗಳು ದಯಮಾಡಿ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಜೋರಾದ ಕರತಾಡನದೊಂದಿಗೆ ನಾವು ಕವಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಮುಂಭಾಗದಲ್ಲಿ ಇರಿಸಿದ ಆಸನಗಳಲ್ಲಿ ತಾವು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ತಾಕೋಡೆ ಇವರು MA ಪತ್ರಿಕೋದ್ಯಮ ಹಾಗೂ BA ಲಾ ಪದವೀಧರರು. 20 ವರ್ಷಗಳಿಂದ ಪಿಂಗಾರ ಕನ್ನಡ ವಾರಪತ್ರಿಕೆ ಪ್ರಕಾಶಕರು ಹಾಗೂ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. 8 ಕೊಂಕಣಿ, 6 ಕನ್ನಡ, ಹೀಗೆ 14 ಪುಸ್ತಕಗಳ ಪ್ರಕಾಶನ ಆಗಿದೆ. 15ನೇ ಪುಸ್ತಕ ಪ್ರಕಾಶನಕ್ಕೆ ಸಿದ್ಧವಾಗಿದೆ ಎನ್ನಲು ಸಂತೋಷ ಪಡುತ್ತೇನೆ. ಬಹುಚರ್ಚಿತ ಚಾರುಳಿ ಕವಿತಾ ಪ್ರಕಾರ ದಿನಾಲು ಬರೆಯುವ ಹವ್ಯಾಸ ಇವರದು. 4 ನಾಟಕಗಳನ್ನು ಬರೆದಿರುತ್ತಾರೆ. ಕಳೆದ 39 ವರ್ಷಗಳಿಂದ ಲೇಖನ, ಕಥೆ, ಕವಿತೆಗಳನ್ನು ಬರೆಯುವ ಹೆಗ್ಗಳಿಕೆ ಇವರದು. ಇಂತಹ ಮೇಧಾವಿ ಕವಿ ನಮ್ಮೊಂದಿಗಿದ್ದಾರೆ. ಕವಿಗೋಷ್ಠಿಯ ಅಧ್ಯಕ್ಷತೆಯಲ್ಲಿ ಇದೀಗ ಕವಿತಾ ವಾಚನ ಮಾಡಲಿದ್ದಾರೆ. ವೇದಿಕೆಯಲ್ಲಿ ಆಸೀನರಾದ ಕವಿಗಳಿಂದ ಇದೀಗ ಕವಿತಾ
ವಾಚನ ಪ್ರಸಾರವಾಗಲಿದೆ. ನಾವೆಲ್ಲರೂ ಈ ಕವಿತೆಗಳನ್ನು ಆಲಿಸಲು ಸಿದ್ಧರಾಗೋಣ. ಹಾಗೂ ಕವಿತಾ ವಾಚನಗೈಯಲ್ಲಿರುವ ಎಲ್ಲ ಕವಿಗಳಿಗೆ ನಾನು ಶುಭವನ್ನು ಹಾರೈಸುತ್ತಾ ಕವಿಗೋಷ್ಠಿಯನ್ನು ಮುಂದುವರಿಸಲು ವೇದಿಕೆಯನ್ನು ತಮಗೆ ಅನುವು ಮಾಡಿಕೊಡುತ್ತಿದ್ದೇನೆ. ಶುಭ ಮುಂಜಾನೆ. ಕವಿಗಳೆಂದರೆ ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡುವವರು ಅನ್ನೋದು ಎಲ್ರಿಗೂ ಗೊತ್ತಿದೆ. ನಮ್ಮ ಇವತ್ತಿನ ಕವಿಗೋಷ್ಠಿಯಲ್ಲಿ ಇಲ್ಲಿ ಶಿಕ್ಷಕರಿದ್ದಾರೆ, ಇಂಜಿನಿಯರ್ ಇದ್ದಾರೆ, ನಮ್ಮ ಪಿರಿಯರು, ಮತ್ತು ರೇಡಿಯೋ ಸಾರಂಗಿನ ಎಕ್ಸಿಕ್ಯೂಟಿವ್ ಇದ್ದಾರೆ ಎಡ್ವರ್ಡ್ ಅವರು, ಮತ್ತು ಇನ್ನೊಬ್ಬರು ಹಿರಿಯ ಶಿಕ್ಷಕಿ, ಅವರು ನಮ್ಮ ಮಹಿಳಾ ಶಿಕ್ಷಕ ಕೇಂದ್ರದಲ್ಲಿ ಶಿಕ್ಷಕಿಯಾಗಿದ್ದಾರೆ. ನಮ್ಮ ನಡುವೆ ಜಸ್ಸಿ ಪಿಂಟೋ ಇದ್ದಾರೆ, ಬಹಳ ಪ್ರೀತಿಯನ್ನು ಹಂಚುವ ಕವಿ. ಹೀಗೆ ನಾವೆಲ್ಲ ವಿವಿಧ ಮಜಲಲ್ಲಿ ಇರುವ ಕವಿಗಳು. ಚಪ್ಪಾಳೆ ಇವರಿಗೆ ಬೇಕಲ್ಲ ಮಕ್ಕಳೇ. ನೀವೇ ಆಗಲೇ ಹೇಳಿದ ಹಾಗೆ ಕವಿತೆ ಅಂದರೆ ಸ್ವಲ್ಪ ಭಿನ್ನ. ಒಂದು ಪ್ರಾಸ ಇರ್ತದೆ, ಪ್ರಾಸ ಕೆಲವೊಮ್ಮೆ ಇರುವುದಿಲ್ಲ, ಆದರೆ ಭಾವನೆಗಳಿರ್ತವೆ. ನಿಮಗೆ ರುಚಿಕಟ್ಟಾಗಿ ಉಣಬಡಿಸುವ ಒಂದು ಆಹಾರವೇ, ಮಾತುಗಳ ಆಹಾರವೇ ಕವಿಗೋಷ್ಠಿ ಆಗಿರ್ತದೆ. ಇಲ್ಲಿ ಮೊದಲ ಕವಿಯಾಗಿ ನಮ್ಮ ಹಿರಿಯರಾದ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಅವರು ಬರ್ತಾರೆ. ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಅವರ ಬಗ್ಗೆ ಬಹಳ ಒಳ್ಳೆಯ ಒಂದು ಮಾತಿದೆ. ಅವರು ಬ್ಯಾರಿ ಭಾಷೆಯಲ್ಲಿ ಬರೀತಾರೆ. ಇಲ್ಲಿ ಬ್ಯಾರಿ ಭಾಷೆಯವರು ತುಂಬ ಜನ ಇದ್ದಾರೆ. ತುಳುವಿನಲ್ಲಿ ಬರೀತಾರೆ, ಕನ್ನಡದಲ್ಲಿ ಬರೀತಾರೆ, ಕೊಂಕಣಿಯಲ್ಲಿ ಬರೀತಾರೆ. ಮತ್ತೆ ಎಲೋಷಿಯಸ್ ಕಾಲೇಜಿನ ರೇಡಿಯೋ ಸಾರಂಗ್ ಎನ್ನುವ ಆ ರೇಡಿಯೋಗೆ, ಕಮ್ಯುನಿಟಿ ರೇಡಿಯೋಗೆ ಎಕ್ಸಿಕ್ಯೂಟಿವ್ ಆಗಿದ್ದಾರೆ. ಎಲ್ಲ ಕಡೆ ಹೋಗಿ ಪ್ರೋಗ್ರಾಮ್ ಅನ್ನು ರೆಕಾರ್ಡ್ ಮಾಡ್ತಾರೆ. ಸಾಮಾಜಿಕ ಕಳಕಳಿಯಿಂದ ಎಲ್ಲ ಸಮಸ್ಯೆಗಳನ್ನು ರೆಕಾರ್ಡ್ ಮಾಡ್ತಾರೆ ಮತ್ತು ತಮ್ಮ ಜೀವನವನ್ನು ಇತರರಿಗಾಗಿ ಮುಡುಪಾಗಿಡುವ ಈ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಅವರಿಗೆ ನಾನು ಪ್ರಸ್ತುತಪಡುತ್ತೇನೆ. ಆರಂಭಿಕ ಕವಿಯಾಗಿ ನಿಮ್ಮ ಚಪ್ಪಾಳಿಗಳು. ಎಲ್ಲರಿಗೂ ನಮಸ್ಕಾರ. ನಾನು ಕೂಡ ಆಗ ನವೀನ್ ಪಿರಿಯರ್ ಹೇಳಿದಾಗೆ ಉದಯ ಪತ್ರಿಕೆಗೆ ಬರೀತಾ ಇದ್ದೆ. ಮತ್ತು ನನ್ನ ಒಂಟಿತನ ಜಾಸ್ತಿ, ನಾನು ಒಂಟಿಯಾಗಿ ಇರಲು ಇಷ್ಟಪಡ್ತೇನೆ. ನಾನು ಯಾರ ಹತ್ರ ಕೂಡ ಜಾಸ್ತಿ ಮಾತಾಡೋದಿಲ್ಲ. ಇಷ್ಟು ವರ್ಷದಿಂದ ನಾನು ಪೊಯಿಟಿಕಲ್ ಕವಿಗೋಷ್ಠಿಯಲ್ಲಿ ಇದ್ದೇನೆ. ಆದರೂ ಜಾಸ್ತಿ ನಮ್ಮ ನವೀನ್ ಪಿರಿಯರ್ ಜೊತೆ ಜಾಸ್ತಿ ಮಾತಾಡಲಿ 4 ಸಾಲ ಮಾತಾಡಿದ್ದೇನೆ ಏನೋ. ಆದರೆ ಅವರು ಮಾಡುವಂಥ ಕಾರ್ಯ ಅಗಾಧವಾದದ್ದು, ಅದು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮಂಥ ತೆರೆಮರೆಯ ಕವಿಗಳನ್ನು ಅವರು ಪರಿಚಯಿಸ್ತಾ ಇದ್ದಾರೆ. ಇದಲ್ಲದೆ ಹಲವಾರು ಕಡೆ ಬೆಂಗಳೂರಿನಲ್ಲಿ ಕೂಡ ಅವರು ಕವಿಗೋಷ್ಠಿ ಮಾಡಿದ್ದಾರೆ. ಮುಂದಕ್ಕೆ ಗೋವಾದಲ್ಲಿ ಕೂಡ ಅವರು ಕವಿಗೋಷ್ಠಿ ಮಾಡಬೇಕಂತ ಪ್ರಯತ್ನ ಪಟ್ಟಿದ್ರು ಒಮ್ಮೆ. ಇನ್ನೂ ಅದು ಸಫಲ ಆಗ್ಬೋದು ಅಂತ ಅನಿಸ್ತದೆ. ತುಂಬ ಕಡೆ ಕವಿಗೋಷ್ಠಿಗಳನ್ನು ಮಾಡಿ ಈಗ ಒಳ್ಳೆಯ ಸಂಘಟಕ ಅಂತ ಅನಿಸ್ಕೊಂಡಿದ್ದಾರೆ. ಹಾಗೆ ನೋಡಿ, ಇವತ್ತು ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ಉಚಿತವಾಗಿ ನಿಮಗೆ ಪುಸ್ತಕ ಇನ್ನಿತರ ಏನು ನಿಮಗೆ ಟಾಯ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯ ಮಾಡುವಂಥ ಇನ್ನಷ್ಟು ದೇವರವರಿಗೆ ಶಕ್ತಿ ಕೊಡಲಿ ಅಂತ ನನ್ನ ಕವಿತೆ ವಾಚನ ಮಾಡಲಿಕ್ಕೆ ಮುಂದುವರಿತೇನೆ. ನಾನು ವಾಚಿಸುವಂಥ ಕವಿತೆ ಕಲಾವಿದ. ಈ ಕಲಾವಿದ ಯಾರು ಅಂತ ನೀವು ಕೊನೆಗೆ ನನಗೆ ಉತ್ತರ ಕೊಡಬೇಕು. ಖ್ಯಾತಿವೆತ್ತ ಚಿತ್ರಕಾರರು ಬಂದು ಸೇರಿಹರು ಚಿತ್ರಕಲಾ ಸ್ಪರ್ಧೆಗೆಂದು ವಿವಿಧ ಬಣ್ಣ ಕುಂಚವ ತಂದು. ಖ್ಯಾತಿವೆತ್ತ ಚಿತ್ರಕಾರರು ಬಂದು ಸೇರಿಹರು ಚಿತ್ರಕಲಾ ಸ್ಪರ್ಧೆಗೆಂದು ವಿವಿಧ ಬಣ್ಣ ಕುಂಚವ ತಂದು. ನದಿ ಸಮುದ್ರ ಪರಿಸರ ಸಂಸ್ಕೃತಿ ಆಚಾರ ವಿಚಾರ. ನದಿ ಸಮುದ್ರ ಪರಿಸರ ಸಂಸ್ಕೃತಿ ಆಚಾರ ವಿಚಾರ ಚಿತ್ರವ ಚಿತ್ರಿಸಿದರು, ಗೀಚಿದರು ಹಾಳೆಯಲ್ಲಿ ತಮಗೆ ತೋಚಿ. ಖಾಲಿ ಹಾಳೆ ಇರುವ ಕ್ಯಾನ್ವಾಸ್ ಒಂದು ಅಲ್ಲಿತ್ತು. ಖಾಲಿ ಹಾಳೆ ಇರುವ ಕ್ಯಾನ್ವಾಸ್ ಒಂದು ಅಲ್ಲಿತ್ತು. ಎಲ್ಲಿಂದಲೋ ಬಂದ ಚಿಟ್ಟೆಗಳು ಬಂದು ಕೂತವು ಆ ಕ್ಯಾನ್ವಾಸಲ್ಲಿ. ಎಲ್ಲಿಂದಲೋ ಬಂದ ಚಿಟ್ಟೆಗಳು ಬಂದು ಕೂತವು ಆ ಕ್ಯಾನ್ವಾಸಲ್ಲಿ. ತೀರ್ಪುಗಾರರು ಬಂದರು. ಚಿತ್ರಕಾರರ ಚಿತ್ರವ ಕಣ್ಣು ಮಿಟುಕಿಸಿ ಗಮನಿಸಿ
ವೀಕ್ಷಿಸಿ ತೆರಳಿದರು ನಗಿಸೂಸಿ. ತೀರ್ಪುಗಾರರು ಬಂದರು ಚಿತ್ರಕಾರರ ಚಿತ್ರವ ಕಣ್ಣು ಮಿಟುಕಿಸಿ ಗಮನಿಸಿ ವೀಕ್ಷಿಸಿ ತೆರಳಿದರು. ತೀರ್ಪು ಆಯಿತು ಪ್ರಕಟ, ಚಿಟ್ಟೆಗಳ ಚಿತ್ರಕ್ಕೆ ಬಂದಿತು ಪ್ರಥಮ ಬಹುಮಾನದ ಕಿರೀಟ, ಭಾರೀ ಮೊತ್ತದ ನಗದಿನ ಸಹಿತ. ತೀರ್ಪು ಆಯಿತು ಪ್ರಕಟ, ಚಿಟ್ಟೆಗಳ ಚಿತ್ರಕ್ಕೆ ಬಂದಿತು ಪ್ರಥಮ ಬಹುಮಾನದ ಕಿರೀಟ, ಭಾರೀ ಮೊತ್ತದ ನಗದಿನ ಸಹಿತ. ನಿರೀಕ್ಷಿಸ್ತಾ ಇದ್ದರು ಎಲ್ಲರೂ ಬಹುಮಾನಿತ ಚಿತ್ರ ಕಲಾವಿದನ. ನಿರೀಕ್ಷಿಸುತ್ತಿದ್ದರು ಎಲ್ಲರೂ ಬಹುಮಾನಿತ ಚಿತ್ರ ಕಲಾವಿದನ. ಕರೆದರೂ ಬರಲಿಲ್ಲ ಯಾರು, ಕರೆದರೂ ಬರಲಿಲ್ಲ ಯಾರು, ಬಹುಮಾನಿತರೆಂದು ಚಿಟ್ಟೆಗಳಿಗೆ ತಿಳಿದಿರಲಿಲ್ಲ. ಬಹುಮಾನಿತರೆಂದು ಚಿಟ್ಟೆಗಳಿಗೆ ತಿಳಿದಿರಲಿಲ್ಲ. ಈಗ ಬಹುಮಾನಿತರು ಯಾರು? ಯಾರು ಬಹುಮಾನಿತರು? ಮಕ್ಕಳು ಹೇಳಬೇಕು. ಚಿಟ್ಟೆಗಳು. ಕಲಾವಿದ ಯಾರು ಹಾಗಾದರೆ? ಕಲಾವಿದ ದೇವರು. ಚಿಟ್ಟೆಗೆ ಬಣ್ಣ ತುಂಬಿದವರು ದೇವರು. ನಮಸ್ಕಾರ. ಶಾಲೆಯಲ್ಲಿ ನಿಮಗೆ ಈಗ ಪದ್ಯವನ್ನು ಶಿಕ್ಷಕರು ಬಹಳ ಬಹಳ ಡ್ಯಾನ್ಸ್ ಮಾಡಿ ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ನಿಮಗೆ ವಿವರಣೆ ಮಾಡ್ತಾರೆ. ಅಂದರೆ ಇಲ್ಲಿ ಕವಿಗಳು ಹಾಗೆ ಮಾಡೋದಿಲ್ಲ. ನೀವು ಚಪ್ಪಾಳೆ ಅಂತ ತಟ್ಟಲೇಬೇಕು. ಟೀಚರಿಗೆ ಚಪ್ಪಾಳೆ ತಡ್ತೀರಲ್ಲ ನೀವು. ಮುಂದೆ ನಮ್ಮ ಗೊಂಜಾಗ ಶಾಲೆಯ ಶಿಕ್ಷಕಿಯಾದ ಪ್ರೀತನ್ ಪಿರೇರ ಅವರು ಬರ್ತಾರೆ. ಅವರೊಂದು ಬಹಳ ಸುಂದರವಾಗಿ ಹೆಣೆದ ಒಂದು ಕವಿತೆಯನ್ನು ಹೇಳ್ತಾರೆ. ಅದರ ಗಂಭೀರತೆ ಮತ್ತು ಅದರ ಆಸ್ವಾದ ನೀವು ಮಾಡಿಯೇ ತೀರಬೇಕು. ಮೊದಲು ನಾನು ಹೇಳೋದಿಲ್ಲ, ಮಕ್ಕಳು ಬಹಳ ಕಿವಿಗೊಟ್ಟು ಕೇಳಿದರೆ ಅರ್ಥ ಆಗುತ್ತದೆ. ಪ್ರೀತನ್ ಪಿರೇರ ಅವರು ಯುವ ಕವಿ ಮತ್ತು ಕವಿಗೋಷ್ಠಿಯಲ್ಲಿ ತುಂಬ ಆಸಕ್ತಿಯಿಂದ ಭಾಗವಹಿಸೋರು. ನಮ್ಮ ಪೊಯಿಟಿಕ ಕವಿಗೋಷ್ಠಿ ಬಳಗದ ಒಂದು ಒಳ್ಳೆಯ ಸಕ್ರಿಯ ಸದಸ್ಯೆಯಾಗಿ ನಮ್ಮ ನಡುವೆ ಇದ್ದಾರೆ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನೊಬ್ಬ ಶಿಕ್ಷಕಿಯಾಗಿ ಪರೀಕ್ಷಾ ಕೊಠಡಿಯಲ್ಲಿ ಮೇಲ್ವಿಚಾರಣೆ ಮಾಡುವ ಕೆಲಸ ನಮಗೆ ಸಾಮಾನ್ಯ. ಸೊ ಇಂಥ ಒಂದು ಸಂದರ್ಭದಲ್ಲಿ ಹುಟ್ಟಿದ ಈ ಕವಿತೆ ಈಗ ನಿಮ್ಮ ಮುಂದೆ ವಾಚಿಸಲಿದ್ದೇನೆ. ನನ್ನ ಕವಿತೆಯ ಶೀರ್ಷಿಕೆ ಇದೆ ಪರೀಕ್ಷಾ ಕೊಠಡಿಯ ಬೇನೆಗಳು. ಪರೀಕ್ಷಾ ಕೊಠಡಿಯಲ್ಲಿ ಬೇನೆಗಳು ಹಲವು, ಕಾತರದಿಂದ ಕಾಯುವ ಪ್ರಶ್ನೆ ಪತ್ರಿಕೆಯ ಒಲವು, ದುಗುಡದಿಂದ ಬಡಿಯುವ ಹೃದಯಗಳು ಕೆಲವು. ಪರೀಕ್ಷಾ ಕೊಠಡಿಯಲ್ಲಿ ಬೇನೆಗಳು ಹಲವು, ಕಾತರದಿಂದ ಕಾಯುವ ಪ್ರಶ್ನೆ ಪತ್ರಿಕೆಯ ಒಲವು, ದುಗುಡದಿಂದ ಬಡಿಯುವ ಹೃದಯಗಳು ಹಲವು. ಕೆಲವೊಂದು ಮೊಗದಲ್ಲಿ ಚಿಂತೆಯ ರೇಖೆ, ಇಷ್ಟೊಂದು ಸಮಯ ವ್ಯರ್ಥ ಮಾಡಬೇಕೆ, ಕೊಂಚ ಸಿಹಿ ನಿದ್ರೆಯ ಅಪ್ಪಿಕೊಳ್ಳುವ ಬಯಕೆ. ಕೆಲವೊಂದು ಮೊಗದಲ್ಲಿ ಚಿಂತೆಯ ರೇಖೆ, ಇಷ್ಟೊಂದು ಸಮಯ ವ್ಯರ್ಥ ಮಾಡಬೇಕೆ, ಕೊಂಚ ಸಿಹಿ ನಿದ್ರೆಯ ಅಪ್ಪಿಕೊಳ್ಳುವ ಬಯಕೆ. ಮುರಿಯಲೇಬೇಕೆಂದು ನೀರವ ಮೌನ, ಪಟ್ಟು ಹಿಡಿದ ಫ್ಯಾನಿನ ಪ್ರಾಮಾಣಿಕ ಪ್ರಯತ್ನ. ಕುಣಿವ ಕೇಶಗಳಲ್ಲಿ ಕಾಣುತ್ತಿರುವನೆ ಪವನ. ಮುರಿಯಲೇಬೇಕೆಂದು ನೀರವ ಮೌನ, ಪಟ್ಟು ಹಿಡಿದ ಫ್ಯಾನಿನ ಪ್ರಾಮಾಣಿಕ ಪ್ರಯತ್ನ. ಕುಣಿವ ಕೇಶಗಳಲ್ಲಿ ಕಾಣುತ್ತಿರುವನೆ ಪವನ. ಸ್ತಬ್ಧ ಕೊಠಡಿಯಲ್ಲಿ ಬಿಗು ವಾತಾವರಣ, ಹಣೆಯಲ್ಲಿ ಇಣುಕುತ್ತಿರುವ ಶಂಕೆಯ ಲಕ್ಷಣ. ಜಿಗಿಯುತ್ತಿವೆ ಪೆನ್ನುಗಳು ಕಳಕೊಂಡು ಸೈರಣ. ಸ್ತಬ್ಧ ಕೊಠಡಿಯಲ್ಲಿ ಬಿಗು ವಾತಾವರಣ, ಹಣೆಯಲ್ಲಿ ಇಣುಕುತ್ತಿರುವ ಶಂಕೆಯ ಲಕ್ಷಣ. ಜಿಗಿಯುತ್ತಿವೆ ಪೆನ್ನುಗಳು ಕಳಕೊಂಡು ಸೈರಣ. ಬಾರಿಸಿತು ಘಂಟೆ, ಶುರುವಾಯಿತು ಕದನ. ಕಣಕ್ಕಿಡಿದವು ಕೈಗಳು, ಎದೆಯಳು ಕಂಪನ. ನೇತ್ರಗಳು ಸಾರುತ್ತಿವೆ ಭೀತಿಯ ಕಥನ. ಬಾರಿಸಿತು ಗಂಟೆ, ಶುರುವಾಯಿತು ಕದನ. ಕಣಕ್ಕಿಳಿದವು ಕೈಗಳು,
ಎದೆಯೊಳು ಕಂಪನ, ನೇತ್ರಗಳು ಸಾರುತ್ತಿವೆ ಭೀತಿಯ ಕಥನ. 3 ತಾಸಿನ ಘೋರ ಘರ್ಷಣೆ, ಕೇಳುವರಾರು ಬಡ ಹಾಳೆಗಳ ಬವಣೆ, ಚಡಪಡಿಸುತ್ತಿವೆ ಮಾಡಲು ಆತ್ಮರಕ್ಷಣೆ. 3 ತಾಸಿನ ಘೋರ ಘರ್ಷಣೆ, ಕೇಳುವರಾರು ಬಡ ಹಾಳೆಗಳ ಬವಣೆ, ಚಡಪಡಿಸುತ್ತಿವೆ ಮಾಡಲು ಆತ್ಮರಕ್ಷಣೆ. ಕೊನೆಗೂ ಸಾರಿತು ಯುದ್ಧ ವಿರಾಮ, ಪೆನ್ನು ಹಾಳೆಗಳಿಗೆ ಕೊಂಚ ಆರಾಮ, ಮನದೊಳು ಮನೆ ಮಾಡಿತು ಸಂಭ್ರಮ. ಕೊನೆಗೂ ಸಾರಿತು ಯುದ್ಧ ವಿರಾಮ, ಪೆನ್ನು ಹಾಳುಗಳಿಗೆ ಕೊಂಚ ಆರಾಮ, ಮನದೊಳು ಮನೆ ಮಾಡಿತು ಸಂಭ್ರಮ. ಪರೀಕ್ಷೆಗಳು ಸಹಜ, ಎಲ್ಲಿದೆ ಕೊನೆ? ಬಾಳಿನುದ್ದಕ್ಕೂ ಬೆನ್ನು ಬಿಡದಿ ಬೇನೆ, ಛಲದಿ ಈಸಿ ಜಯಿಸಿ ಮಾಡು ನೀ ಸಾಧನೆ. ಪರೀಕ್ಷೆಗಳು ಸಹಜ, ಎಲ್ಲಿದೆ ಕೊನೆ? ಬಾಳಿನುದ್ದಕ್ಕೂ ಬೆನ್ನು ಬಿಡದಿ ಬೇನೆ, ಛಲದಿ ಈಸಿ ಜಯಿಸಿ ಮಾಡು ನೀ ಸಾಧನೆ. ಧನ್ಯವಾದ. ಮೇಡಮ್ ಚೇತನ್ ಅವರ ಬಹಳ ಸುಂದರವಾದ ಪರೀಕ್ಷಾ ಅನುಭವವನ್ನು ಕೇಳಿದಿರಿ. ಮಕ್ಕಳಿಗೆ ಪರೀಕ್ಷೆ, ಈ ಶಿಕ್ಷಕರಿಗೂ ಒಂದು ಪರೀಕ್ಷೆ ಯಾವಾಗಲೂ ನಡೀತಾ ಇರ್ತದೆ. ಪ್ರತಿ ಸಾರಿ ಇನ್ವಿಜಿಲೆನ್ಸಿಗೆ ಹೋದರೆ ಮಕ್ಕಳು ಎಲ್ಲ ಒಂದು ಚೀಟಿ ತರ್ತಾರ ಇಲ್ವಾ ಅಂತ ನೋಡುವ ಆ ಕಷ್ಟ, ಇನ್ನೊಂದು ತೊಂದರೆ. ಇಂಥ ಟೆನ್ಷನ್ಗಳಲ್ಲಿ ಅವರ ಶಿಕ್ಷಕರ ದಿನಗಳು ನಡೀತಾ ಇರ್ತವೆ. ಮತ್ತೆ ಅವರಿಗಿಂತ ಮೇಲಿನವರೊಬ್ಬರು ಸೂಪರ್ವೈಸರ್ ಬರ್ತಾರೆ, ಅವರು ಏನು ಹೇಳ್ತಾರೆ ಎನ್ನುವ ಭಯ ಇರ್ತದೆ. ಹೀಗೆಲ್ಲ ಇರ್ತದೆ. ಬಹಳ ಸುಂದರವಾದ ಕವಿತೆಯನ್ನು ಕೇಳಿದ್ದೀರಿ. ನಮ್ಮ ನಡುವೆ ಪ್ರೀತಿಯ ಕವಿ ಅಂತ ಒಬ್ಬರು ಇದ್ದಾರೆ. ಅವರನ್ನೇ ಕರ್ಕೊಳ್ಳೋದಿಲ್ಲ, ಬೇರೆಯವರೆಲ್ಲ ಹಾಕ್ತಾರೆ ಕೆಳಗೆ, ನಾನು ಪ್ರೀತಿಯ ಕವಿ, ನಾನು ಅದರ ಕವಿ, ಇದರ ಕವಿ ಅಂತ ತನ್ನನ್ನು ತಾನೇ ಹೊಗಳಿಕೊಳ್ತಾರೆ. ಆದರೆ ಇವರು ಬರೆಯುವುದೇ ಪ್ರೀತಿ. ಜೇನಿಗೆ ಹೇಗೆ ಸಿಹಿ ಹೇಳಬೇಕಂತ ಇಲ್ಲ, ಹಾಗೆ ಜೇನನ್ನು ನೀವು ಸವಿದರೆ ಸಾಕಲ್ಲ, ಅಷ್ಟೇ ಈ ಕವಿಯ ಮಾತುಗಳೆಲ್ಲ ಸುಂದರ, ಅತಿ ಸುಂದರ. ಜೋಸೆಫಿನ್ ಕಿನ್ನಿಗೋಳಿ ಶಾಂತಿ ಪ್ರಿಯ ಎನ್ನುವ ಹೆಸರಲ್ಲಿ ಬರೀತಾರೆ. ಬಹಳ ಸುಂದರ. ಎಲ್ಲರಿಗೂ ನಮಸ್ಕಾರ. ಕವಿಗೋಷ್ಠಿಯ ಅಧ್ಯಕ್ಷರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಶಿಕ್ಷಕ ರಕ್ಷಕ ಹಾಗೂ ಅದೇ ಚಿಕ್ಕ ಮಕ್ಕಳೇ, ನಾನೊಂದು ಇವತ್ತು ಕವಿತೆಯನ್ನು ಮಕ್ಕಳಿಗಾಗಿ ಏನಾದರೂ ಒಂದು ಮೆಸೇಜ್ ಕೊಡಬೇಕಂತ ನಾನು ಬರೆದದ್ದು ಉಂಟು ಕವಿತೆ, ಅದನ್ನು ಓದ್ತಾ ಇದ್ದೇನೆ. ಕವಿತೆಯ ಹೆಸರು ಸುಮ್ಮನೆ ಇರಬೇಡ. ಸುಮ್ಮನೆ ಇರಬೇಡ, ಸುಮ್ಮನೆ ಇರಬೇಡ ಏನಾದರೂ ಬರೆ. ಸುಮ್ಮನೆ ಇರಬೇಡ ಏನಾದರೂ ಬರೆ, ಬರೆಯಲು ಒಳೆಯದಿದ್ದರೆ ಏನಾದರೂ ಗೀಚಿ ಬಿಡು. ನಿನ್ನೊಳಗೂ ಇರಬಹುದು ಮಾಕವಿಯೊಬ್ಬ, ಅವನನ್ನು ಎಚ್ಚರಿಸು. ನಿನ್ನೊಳಗೂ ಇರಬಹುದು ಮಾಕವಿಯೊಬ್ಬ, ಅವನನ್ನು ಎಚ್ಚರಿಸು. ಸುಮ್ಮನೆ ಇರಬೇಡ ಏನಾದರೂ ಹಾಡು. ಸುಮ್ಮನೆ ಇರಬೇಡ ಏನಾದರೂ ಹಾಡು, ಹಾಡಲಾಗದಿದ್ದರೆ ಕಿರುಚು. ನಿನ್ನೊಳಗೂ ಇರಬಹುದು ಹಾಡುಗಾರನೊಬ್ಬ, ಅವನನ್ನು ಹುಡುಕು. ನಿನ್ನೊಳಗೂ ಇರಬಹುದು ಹಾಡುಗಾರನೊಬ್ಬ, ಅವನನ್ನು ಹುಡುಕು. ಸುಮ್ಮನೆ ಕೂರಬೇಡ, ಯಾರೂ ನಡೆಯದ ಹಾದಿಯಲ್ಲಿ ನೀನು ನಡೆ. ಸುಮ್ಮನೆ ಕೂರಬೇಡ, ಯಾರೂ ನಡೆಯದ ಹಾದಿಯಲ್ಲಿ ನೀನು ನಡೆ. ಯಾರಿಗೆ ಗೊತ್ತು ಆ ದಾರಿ ನಿನ್ನ ಜೀವನದ ಅಂತಿಮ ಗುರಿಯತ್ತಲೇ ಸಾಗುತ್ತಿರಬಹುದು. ಯಾರಿಗೆ ಗೊತ್ತು ಆ ದಾರಿ ನಿನ್ನ ಜೀವನದ ಅಂತಿಮ ಗುರಿಯತ್ತಲೇ ಸಾಗಬಹುದು. ಗುಂಪಿನಲ್ಲಿ ಗುಂಪಾಗಬೇಡ, ಏಕಾಂಗಿಯಾಗಿ ನಿಲ್ಲು. ಗುಂಪಿನಲ್ಲಿ ಗುಂಪಾಗಬೇಡ, ಏಕಾಂಗಿಯಾಗಿ ನಿಲ್ಲು. ನಿನ್ನ ಮೌಲ್ಯಗಳೊಂದಿಗೆ ರಾಜಿಯಾಗಬೇಡ. ನಿನ್ನ ಮೌಲ್ಯಗಳೊಂದಿಗೆ ರಾಜಿಯಾಗಬೇಡ. ಈ ಜಗತ್ತು ಏಡಿಗಳಿಗೆ ಜೈಕಾರ ಆಗ್ತದೆ. ಈ ಜಗತ್ತು ಏಡಿಗಳಿಗೆ ಜೈಕಾರ ಆಗ್ತದೆ. ಸಮಯ ಅವರನ್ನು ಕಸದ ಬುಟ್ಟಿಗೆ ಎಸೆಯುತ್ತದೆ. ಸಮಯ ಅವರನ್ನು ಕಸದ ಬುಟ್ಟಿಗೆ ಎಸೆಯುತ್ತದೆ. ನೀನು ಚರಿತ್ರೆಯ ವಿದ್ಯಾರ್ಥಿಯಾಗಬೇಡ, ನೀನೇ ಒಂದು ಚರಿತ್ರೆಯಾಗು. ನೀನು ಚರಿತ್ರೆಯ ವಿದ್ಯಾರ್ಥಿಯಾಗಬೇಡ, ನೀನೇ ಒಂದು ಚರಿತ್ರೆಯಾಗು. ಧನ್ಯವಾದಗಳು. ಬಹಳ ಸುಂದರವಾಗಿ ಈ ಮಕ್ಕಳು ಏನಾಗಬೇಕು ಎನ್ನುವುದನ್ನು ಹೇಳಿದ್ದಾರೆ. ಹೆತ್ತವರಿಗೆ ಹೇಳಿದ ಹಾಗೆ ಆಗಿದೆ. ಹೆತ್ತವರು ಕೇಳಿದ್ದೀರಂತ ಎಣಿಸ್ತೇನೆ ನಾನು. ಯಾಕಂದರೆ ಈ ಮಕ್ಕಳು ಇಂದು ಸಣ್ಣ ಆಟಿಕೆ ಪಡೀಲಿಕ್ಕೆ ಉತ್ಸಾಹದಿಂದ ಇದ್ದಾರೆ. ಆದರೆ ಇದೇ ಮಕ್ಕಳು ನವೀನ್ ಪೀರರ ಹಾಗೆ ಎಲ್ಲ ಮಕ್ಕಳಿಗೆ ಆಟಿಕೆ ಕೊಡುವವರು,
ಆಟಿಕೆ ಮ್ಯಾನುಫ್ಯಾಕ್ಚರ್ ಮಾಡುವವರು, ಆಟಿಕೆ ಹೋಲ್ಸೇಲ್ ಮಾಡುವವರು, ಅಥವಾ ಇನ್ಯಾವುದೋ ಉದ್ಯಮ ಮಾಡುವವರು ಇರಬಹುದು. ಅದರಿಂದ ಇವರಲ್ಲಿ ಇರುವ ಪ್ರತಿಭೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನೀವು ನಿಮ್ಮ ಮಕ್ಕಳನ್ನು ಜೋಪಾನವಾಗಿ ಬಹಳ ಸುಂದರವಾಗಿ ದೊಡ್ಡ ಆಶಯದಿಂದ ಬೆಳೆಸಬೇಕು ಎನ್ನುವ ಭಾವ ಇದ್ದ ಜೋಸೆಫಿನ್ ಅವರ ಕವಿತೆ ಬಹಳ ಸುಂದರ. ಅಭಿನಂದನೆಗಳು ಸರ್. ನಮ್ಮ ನಡುವೆ ಒಬ್ಬ ಕವಿ ಇದ್ದಾರೆ, ದುಬೈಯಿಂದ ಬಂದಿದ್ದಾರೆ. ಅವರು ದೊಡ್ಡ ಉದ್ಯಮಿ. ನಮ್ಮ ನಡುವೆ ಪ್ರತಿ ಸಾರಿ ಕೊಂಕಣಿ ಕಾರ್ಯಕ್ರಮಗಳಿಗೆ, ಕನ್ನಡ ಕಾರ್ಯಕ್ರಮಗಳಿಗೆ, ಬಯಲಾಟಗಳಿಗೆ ಎಲ್ಲ ಬರ್ತಾರೆ. ನಮ್ಮ ನಡುವೆ ಅವರು ಪಿಂಟ ಅವರಿದ್ದಾರೆ. ಅವರು ವೇದಿಕೆಗೆ ಬರಬೇಕು. ಅವರು ಒಂದು ಕವಿತೆಯನ್ನು ಇಲ್ಲಿ ಸಣ್ಣ ಓದಬೇಕು ಎನ್ನುವುದು ನಮ್ಮ ಆಶಯ. ನಮ್ಮ ನಡುವೆ ಮರ್ಲಿನ್ ಅವರಿದ್ದಾರೆ. ಮರ್ಲಿನ್ ಮಸ್ಕರನ್ನಸ್ ಅವರು ಮುಂದಿನ ಕವಿತೆಯನ್ನು ಓದ್ತಾರೆ. ಇವರು ಹಾಡುಗಾರ್ತಿ. ತನ್ನ ಎಲ್ಲ ಕವಿತೆಗಳಿಗೆ ಸ್ವರ ಸಂಯೋಜನೆ ಮಾಡಿ ಹಾಡ್ತಾರೆ. ಮಂಗಳೂರಿನ ಬಲ್ಮಠದ ಅಥವಾ ಜ್ಯೋತಿ ಸರ್ಕಲ್ನ ಶಿಕ್ಷಣ ಕೇಂದ್ರದಲ್ಲಿ ಹಿರಿಯ ಶಿಕ್ಷಕಿಯಾಗಿದ್ದಾರೆ. ಮತ್ತು ಎಲ್ಲ ಕವಿತೆಗಳಿಗೆ ಜೀವ ತುಂಬಬಲ್ಲ ಒಂದು ಒಳ್ಳೆಯ ಕಂಠವೂ ಇದೆ. ನಮ್ಮ ಹಾಗೆ ಕಾಗೆ ಕಂಠ ಅಲ್ಲ, ಅವರಿಗೆ ಒಳ್ಳೆಯ ಕಂಠವೂ ಇದೆ. ಮತ್ತೆ ಒಳ್ಳೆ ಮಾತುಗಾರಿಕೆಯ ಶಬ್ದಗಳನ್ನು ಪೋಣಿಸಬಲ್ಲ ಒಂದು ಚಾತುರ್ಯವೂ ಇದೆ. ಅವರು ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಕೇಳಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕ್ಕಳೇ, ನಿಮಗೆ ಪದ್ಯ ಅಂದ್ರೆ ಇಷ್ಟ ಅಲ್ವಾ? ಹಾಗಾದ್ರೆ ಒಂದು ಹಾಡನ್ನು ಹಾಡುವನಾ? ಅಮ್ಮ ಇಷ್ಟನಾ? ನಿಮ್ಮಮ್ಮ ಇಷ್ಟನಾ? ಹಾಗಾದ್ರೆ ಈಗ ನಾನೊಂದು ಅಮ್ಮನ ಬಗ್ಗೆ ಒಂದು ಕವಿತೆಯನ್ನು ಬರೆದಿದ್ದೇನೆ. ಅದಕ್ಕೆ ರಾಗ ಕೂಡ ನಾನೇ ಹಾಕಿದ್ದೇನೆ. ಅದನ್ನು ನಾನು ನಿಮ್ಮ ಮುಂದೆ ಈಗ ಹಾಡ್ತೇನೆ. ಆಗ್ಬೋದಾ? ಓಕೆ. ಅಮ್ಮ ನಿಮ್ಮ ಪ್ರೀತಿಗೆ ಸದಾರಿಣಿ ನಾನು, ಅಮ್ಮ ನಿಮ್ಮ ಪ್ರೀತಿಗೆ ಸದಾರಿಣಿ ನಾನು, ಅಮ್ಮ ನಿಮ್ಮ ಪ್ರೀತಿಗೆ ಸದಾರಿಣಿ ನಾನು. ಉಸಿರು ಕೊಟ್ಟು ಜನ್ಮವ ನೀಡಿದಿ ನೀನು, ಎದೆ ಹಾಲು ಕುಡಿಸಿ ಬೆಳೆಸಿದಿ ನೀನು, ಪ್ರೀತಿಯಿಂದ ಸಾಕಿ ಸಂಗಿದಿ ನೀನು, ಕೈಯ ಹಿಡಿದು ನಡೆಯಲು ಕಲಿಸಿದಿ ನೀನು. ಅಮ್ಮ ನಿಮ್ಮ ಪ್ರೀತಿಗೆ ಸದಾರಿಣಿ ನಾನು, ಅಮ್ಮ ನಿಮ್ಮ ಪ್ರೀತಿಗೆ ಸದಾರಿಣಿ ನಾನು, ಅಮ್ಮ ನಿಮ್ಮ ಪ್ರೀತಿಗೆ ಸದಾರಿಣಿ ನಾನು. ಮುತ್ತು ಕೊಟ್ಟು ತುತ್ತನ್ನು ಉಣಿಸಿದೆ ನೀನು, ವಿದ್ಯೆ ಬುದ್ಧಿ ನೀಡಿ ತೀಡಿದಿ ನೀನು, ಈ ಜಗವ ತೋರಿಸಿದೆ ನೀನು, ನನ್ನ ಕಾಲ ಮೇಲೆ ನಿಲ್ಲಲು ಕಲಿಸಿದೆ ನೀನು. ಅಮ್ಮ ನಿಮ್ಮ ಪ್ರೀತಿಗೆ ಸದಾರಿಣಿ ನಾನು, ಅಮ್ಮ ನಿಮ್ಮ ಪ್ರೀತಿಗೆ ಸದಾರಿಣಿ ನಾನು, ಅಮ್ಮ ನಿಮ್ಮ ಪ್ರೀತಿಗೆ ಸದಾರಿಣಿ ನಾನು. ತಲೆಯ ಎತ್ತಿ ನಡೆಯಲು ಕಲಿಸಿದೆ ನೀನು, ಸೋಲಲ್ಲಿ ಧೈರ್ಯವ ತುಂಬಿಸಿದೆ ನೀನು, ನಮಗಾಗಿ ಜೀವನವಿಡೀ ತ್ಯಾಗ ಮಾಡಿದೆ ನೀನು. ಅಮ್ಮ ನಿಮ್ಮ ಪ್ರೀತಿಗೆ ಸರಿಸಾಟಿ ಇಲ್ಲ ಯಾವ ಪ್ರೀತಿ, ಅಮ್ಮ ನಿಮ್ಮ ಪ್ರೀತಿಗೆ ಸದಾರಿಣಿ ನಾನು, ಅಮ್ಮ ನಿಮ್ಮ ಪ್ರೀತಿಗೆ ಸದಾರಿಣಿ ನಾನು, ಅಮ್ಮ ಮಕ್ಕಳು ಹೇಳಿ. ನಿಮ್ಮ ಪ್ರೀತಿಗೆ ಸದಾರಿಣಿ ನಾನು. ಅಮ್ಮ ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ಸದಾರಿಣಿ ನಾನು. ನಾನು ಹಾಡ್ತೀನಿ, ರಿಪೀಟ್ ಮಾಡ್ತೀರಾ?
ಹಾಡಿ 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 ಮಕ್ಕಳೇ ಹಾಡಿ. ನಾನು ಹಾಡ್ತೀನಿ, ರಿಪೀಟ್ ಮಾಡಿ. ಅಮ್ಮ ನಿಮ್ಮ ಪ್ರೀತಿಗೆ ಸದಾ ಋಣಿ ನಾನು. ಹಾಡಿ. ಅಮ್ಮ ನಿಮ್ಮ ಪ್ರೀತಿಗೆ ಸದಾ ಋಣಿ ನಾನು. ಅಮ್ಮ ನಿಮ್ಮ ಪ್ರೀತಿಗೆ ಸದಾ ಋಣಿ ನಾನು. ಅಮ್ಮ ನಿಮ್ಮ ಪ್ರೀತಿಗೆ ಸದಾ ಋಣಿ ನಾನು. ವಾವ್, ಬಹಳ ಸುಂದರ. ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಅಲ್ವಿನ್ ಪಿಂಟ್ ಅವರು ನಮ್ಮ ನಡುವೆ ಬಂದಿದ್ದಾರೆ. ಇನ್ಸ್ಟಂಟ್ ಕವಿ ಮತ್ತು ಎಲ್ಲ ಭಾಷೆಯ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಬಹಳ ಒಲವು ಇರುವವರು ನಮ್ಮ ನಡುವೆ ಇದ್ದಾರೆ. ಅವರ ಕವಿತೆಯನ್ನು ಪ್ರಸ್ತುತಪಡಿಸಲು ಕೇಳಿಕೊಳ್ತೀನಿ. ನಿಮಗೆ ತುಂಬ ಧನ್ಯವಾದಗಳು ಶ್ರೀಮಾನ್ ರೈಮಂಡ್ ಡಿಕೋಣ್ಣನವರೇ. ಉಡುಗೆರೆ, ಇದು ನಿಮ್ಮ ಉಡುಗೆರೆ ಶಾಲೆ, ಆದರೆ ನಿಮಗೆ ಇದು ಅನ್ವಯ ಆಗುವುದಿಲ್ಲ, ಏನು ಬೇಜಾರು ಮಾಡಬೇಡಿ. ನಾನೊಂದು ಕೆಲವು ಹಾಸ್ಯ ಚುಟುಕುಗಳನ್ನು ಹೇಳ್ತೇನೆ. ಹಾಸ್ಯ ಚುಟುಕು ಗೊತ್ತಾಯ್ತಲ್ಲ? ಚುಟುಕು. ಹಾ, ಶಾಲೆಯಲ್ಲಿ ಹುಡುಗಿಯರ ಭೂತ ವೇಷ ಸ್ಪರ್ಧೆ ನಡೆಯುತ್ತಿತ್ತು. ಶಾಲೆಯಲ್ಲಿ ಹುಡುಗಿಯರ ಭೂತ ವೇಷ ಸ್ಪರ್ಧೆ ನಡೆಯುತ್ತಿತ್ತು. ಹುಡುಗಿಯರು ಮೇಕಪ್ ಇಲ್ಲದೆ ಬಂದರು, ಆದರೂ ಗೆದ್ದರು. ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಏನೇ ಆಗಲಿ, ಇದು ಮದುವೆ ಆದ ಮೇಲೆ ಮದುಮಗ ಮತ್ತು ಮದುಮಗಳಿಗೆ ಅವರಿಗೆ ಒಂದು ರಿಸೆಪ್ಷನ್ ಇರ್ತದೆ, ಹಾಲ್ನಲ್ಲಿ ಪಾರ್ಟಿ ಇರ್ತದೆ. ಆವಾಗ ಒಬ್ಬ ಕಾರ್ಯನಿರ್ವಾಹಕ ಇರ್ತಾನೆ, ಕಾರ್ಯನಿರ್ವಾಹಕ MC ಹೇಳ್ತಾರೆ, MC. ಇವರಿಗೆ ಯಾವಾಗಲೂ ನೋಡಿ ಮದುಮಗನ ಎಡಬದಿಯಲ್ಲಿ ಕೂರ್ಬೇಕು, ಅಲ್ಲಿ ಆಸನ ಇರ್ತದಲ್ಲ ಯಾವಾಗಲೂ, ಅದೊಂದು ಕ್ರಮ. ಆದ್ರೆ ಇಬ್ಬರಿಗೂ ಗೊತ್ತಿಲ್ಲ ಎಲ್ಲಿ ಕೂತ್ಕೊಳ್ಳುವುದೆಂದು. MC ಹತ್ರ ಗಳಿಗೆ ಕೇಳ್ತಾನೆ ಇವ ಮದುಮಗ. MC ಅವರೇ, ಕಾರ್ಯನಿರ್ವಾಹಕದ ಕೇಳ್ತಾರೆ, MC ಅವರೇ, ನಾನು ಎಲ್ಲಿ ಇವರನ್ನು ಹುಡುಗಿಯನ್ನು ನನ್ನ ಮದುಮಗಳನ್ನು ಎಲ್ಲಿಗೆ ಕೂರಿಸಬೇಕು? ಬಲ್ಲಕ್ಯ ಎಡಕ್ಯ? ಇವನಿಗೆ MC ಗೆ ಕೋಪ ಬಂತು. ಹೇಳ್ತಾನೆ, ಎಲ್ಲಿ ಬೇಕಾದರೂ ಕೂರಿಸು ಮಾರಯ್ಯ, ಸ್ವಲ್ಪ ಸಮಯದ ನಂತರ ಅವಳು ನಿನ್ನ ತಲೆ ಮೇಲೆ ಕೂರುವುದು. ಗೊತ್ತಾಯ್ತಲ್ಲ? ಸ್ವಲ್ಪ ನೆಗಡಿ ಅಲ್ಲ. ಹುಡುಗಿಗೆ ಹೇಳ್ತಾನೆ, ಪ್ರೀತಿಸ್ತಾನೆ ಹುಡುಗಿಗೆ, ಮತ್ತೆ ಹೇಳ್ತಾನೆ, ಎಲೆ ಹುಡುಗಿಯೇ, ಯಾವಾಗ ನೀನು ನನ್ನ ಮನವ ಕದ್ದೆ, ಆವಾಗ ನಾನು ಮಾರಾಟ ಮಾಡಿದ ನನ್ನ 5 ಎಕರೆ ಗದ್ದೆ. ನಾನು ಒಬ್ಬ ಹುಡುಗಿಯನ್ನು ಇನ್ನೊಂದು ಸ್ವಾಮಿ, ನಾನು ಒಬ್ಬ ಹುಡುಗಿಯನ್ನು ಪ್ರೀತಿಸಿದೆ, ಆದರೆ ಆ ಹುಡುಗಿ ನನಗೆ ಕೈ ಕೊಟ್ಟಳು. ನಾನು ಒಬ್ಬ ಹುಡುಗಿಯನ್ನು ಪ್ರೀತಿಸಿದೆ, ಆ ಹುಡುಗಿ ನನಗೆ ಕೈ ಕೊಟ್ಟಳು. ಈಗ ನನ್ನ ಹೃದಯ ತುಂಡಾಯಿತು. ನನ್ನ ಹೃದಯ ದುಃಖದಿಂದ ತುಂಡಾಯಿತು. ಈಗ ಬೇರೆ ಆದ ತುಂಡುಗಳು, ನನ್ನ ಹೃದಯದ ಬೇರೆ ಆದ ತುಂಡುಗಳು ಬೇರೆ ಹುಡುಗಿಯರನ್ನು ಪ್ರೀತಿಸ್ತವೆ. ಯಾರು ಹೇಳ್ತಾರೆ ಹುಡುಗಿಯರು, ಈಗ ಹುಡುಗಿಯರು ಆಮೇಲೆ ಹೆಂಗಸರು ಆಗ್ತಾರೆ, ಸ್ವಲ್ಪ ಸಮಯದ ನಂತರ ನೀವು ಕೂಡ ಹೆಂಗಸರು ಆಗ್ತೀರಿ. ಯಾರು ಹೇಳ್ತಾರೆ ಹೆಂಗಸರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲೆಂದು? ಯಾರು ಹೇಳ್ತಾರೆ ಹೆಂಗಸರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲೆಂದು? ಆದರೆ ನಾನು ಹೇಳ್ತೇನೆ ಹೆಂಗಸರು ಯಾವಾಗಲೂ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ. ಹೆಂಗಸರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ. ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾಳೆ, ನಿಮ್ಮ ಜೊತೆ ಮದುವೆ ಮಾಡಿ ನಾನು ದೊಡ್ಡ ತಪ್ಪು ಮಾಡಿದೆಂದು. ಥ್ಯಾಂಕ್ ಯು. ಬಹಳ ಸುಂದರವಾದ ರಸವತ್ತಾದ ಚುಟುಕುಗಳನ್ನು ಹೇಳಿದರು. ಧನ್ಯವಾದ ಪಿಂಟು ಅವರೇ. ನಮ್ಮ ನಡುವೆ ಒಬ್ಬರು ಪ್ರಬುದ್ಧ ಕವಿ ಇದ್ದಾರೆ. ನಮಗೆ ನಿನ್ನೆ ವಿವೇಕ್ ರೈ ಅವರು ಒಂದು ಭಾಷಣದಲ್ಲಿ ಹೇಳ್ತಾ ಇದ್ರು. ವಿವೇಕ್ ರೈ ಅವರು, ಪ್ರೊಫೆಸರ್ ವಿವೇಕ್ ರೈ, ಎಲ್ಲರಿಗೆ ಶಿಕ್ಷಕರಿಗೆಲ್ಲ ಗೊತ್ತಿರ್ಬೋದು. ನಮ್ಮ ನಡುವೆ ನಾವು ಕವಿತೆಗಳನ್ನು ಮತ್ತು ಇನ್ನಿತರ ಸಾಹಿತ್ಯವನ್ನು ಅಕಾಡೆಮಿಕ್ ಆಗಿ ಬರೆಯಬೇಕು ಅಂತ. ಅಕಾಡೆಮಿಕ್ ಆಗಿ ಬರೆದ್ರೆ ಪಠ್ಯಪುಸ್ತಕಗಳಿಗೆ ಬರ್ತದೆ, ಮತ್ತೆ ಬೇರೆ ಪ್ರಕಾರಗಳಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದ ಏನೆಲ್ಲ ಬೇಕು ಅದೆಲ್ಲ ತುಂಬ ಸ್ವಲ್ಪ ನಿಯಮಬದ್ಧವಾಗಿ ಬರೀಬೇಕು ಅಂತಹ ನಿಯಮಬದ್ಧವಾಗಿ ಬರೆಯುವ ಲವಿ ಗಂಜಿಮಠ ಅವರು ಶಿಕ್ಷಕಿ ಮತ್ತು ಒಳ್ಳೆಯ ಒಬ್ಬ ಕಥೆಗಾರ್ತಿ
ಹಾಗೆಯೇ ಒಂದು ಒಳ್ಳೆಯ ಅಂಕಣ ಮತ್ತು ಲೇಖನಗಳನ್ನು ಬರೆಯಲು ಎಲ್ಲ ಸಂಗ್ರಹ ಮಾಡುವಂಥ ಒಳ್ಳೆಯ ಒಂದು ಲೇಖಕಿಯಾಗಿದ್ದಾರೆ. ನಮ್ಮ ನಡುವೆ ಅವರು ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಬಹಳ ಸುಂದರವಾಗಿ ಬಹಳ ಚುರುಕಾಗಿ ಭಾಗವಹಿಸ್ತಾರೆ. ಈ ಸಂದರ್ಭಕ್ಕೆ ಅವರ ಮಕ್ಕಳಿಗೆ ಒಂದು ಒಳ್ಳೆಯ ಇನ್ಸ್ಪಿರೇಷನ್ ಕೊಡುವ ಕವಿತೆಯನ್ನು ಅವರು ತಂದಿದ್ದಾರೆ. ಅವರಿಗೆ ಸ್ವಾಗತ. ಮೇಡಮ್, ನಿಮ್ಮ ಸಾಧ್ಯ. ನಮಸ್ತೆ ಎಲ್ರಿಗೂ. ನಮಸ್ತೆ. ಚೆನ್ನಾಗಿದ್ದೀರಾ? ನಾನು ಬಹಳ ಚೆನ್ನಾಗಿದ್ದೇನೆ. ಸ್ವಲ್ಪ ಶೀತ ಆಗಿದೆ ಅಷ್ಟೇ. ಓಕೆ, ಈಗ ನಾನು ಕವಿತೆ ಅಲ್ಲ, ನಾನು ಮತ್ತು ನೀವು ಒಟ್ಟಾಗಿ ಹಾಡುವುದಾಯ್ತಾ? ನಾನು ಪ್ರಾಸ ಹಾಡ್ತೇನೆ ಮೊದಲು, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಆಮೇಲೆ ನೀವು ನಿಂತುಕೊಳ್ಬೇಕು ಆಯ್ತಾ? ಆವಾಗದಿಂದ ನಾನು ನೋಡ್ತಾ ಇದ್ದೀನಿ ಕೆಲವರಿಗೆ ಕೂತ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ನಾನು ಒಂದು ಚರಣವನ್ನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೇನೆ, ಆಮೇಲೆ ಒಟ್ಟಿಗೆ ಹಾಡೋದಾಯ್ತಾ? ತಟ್ಟು ಚಪ್ಪಾಳೆ ತಟ್ಟು ಚಪ್ಪಾಳೆ ಹಾಡಿ. ತಟ್ಟು ಚಪ್ಪಾಳೆ ತಟ್ಟು ಚಪ್ಪಾಳೆ, ಪುಟ್ಟ ಮರಿ ಹಾಡಿನಲ್ಲಿ ತಟ್ಟು ಚಪ್ಪಾಳೆ, ಪುಟ್ಟ ಮರಿ ಹಾಡಿನಲ್ಲಿ ತಟ್ಟು ಚಪ್ಪಾಳೆ. ಇದಾದ ಮೇಲೆ ಚರಣ ಪ್ರಾರಂಭ ಆಗ್ತದೆ. ಆವಾಗ ಒಂದು ಲೈನ್ ನಾನು ಹಾಡ್ತೇನೆ, ಆಮೇಲೆ ತಟ್ಟು ಚಪ್ಪಾಳೆ ಅಂತ ಹೇಳುವಾಗ ನೀವೆಲ್ಲರೂ ಚಪ್ಪಾಳೆ ತಟ್ಟಿ ತಟ್ಟು ಚಪ್ಪಾಳೆ ಅಂತ ಹೇಳ್ಬೇಕು ಆಯ್ತಾ? ಒಂದು ಪ್ರಾಕ್ಟೀಸ್. ಶಾಲೆಗೆಂದು ಓಡಿ ಬಂದೆ ತಟ್ಟು ಚಪ್ಪಾಳೆ, ಓಡಿ ಬಂದೆ ತಟ್ಟು ಚಪ್ಪಾಳೆ, ಓಡಿ ಕಲಿತು ಜಾನನಾಗು ತಟ್ಟು ಚಪ್ಪಾಳೆ, ತಟ್ಟು ಚಪ್ಪಾಳೆ, ಚಿತ್ರಕಲೆ ಆಟ ಆಡು ತಟ್ಟು ಚಪ್ಪಾಳೆ, ಚಿತ್ರಕಲೆ ಆಟ ಆಡು ತಟ್ಟು ಚಪ್ಪಾಳೆ, ಅಕ್ಷರದ ಸಂತನಾಗು ತಟ್ಟು ಚಪ್ಪಾಳೆ, ಅಕ್ಷರದ ಸಂತನಾಗು ತಟ್ಟು ಚಪ್ಪಾಳೆ. ನಿಂತು ರೆಡಿ ರೆಡಿ. ತಟ್ಟು ಚಪ್ಪಾಳೆ ತಟ್ಟು ಚಪ್ಪಾಳೆ, ಪುಟ್ಟ ಮರಿ ಹಾಡಿನಲ್ಲಿ ತಟ್ಟು ಚಪ್ಪಾಳೆ, ತಟ್ಟು ಚಪ್ಪಾಳೆ ತಟ್ಟು ಚಪ್ಪಾಳೆ, ಪುಟ್ಟ ಮರಿ ಹಾಡಿನಲ್ಲಿ ತಟ್ಟು ಚಪ್ಪಾಳೆ, ಶಾಲೆಗೆಂದು ಓಡಿ ಬಂದೆ ತಟ್ಟು ಚಪ್ಪಾಳೆ, ಓದಿ ಕಲಿತು ಜಾನನಾಗು ತಟ್ಟು ಚಪ್ಪಾಳೆ, ಚಿತ್ರಕಲೆ ಆಟ ಆಡು ತಟ್ಟು ಚಪ್ಪಾಳೆ, ಅಕ್ಷರದ ಸಂತನಾಗು ತಟ್ಟು ಚಪ್ಪಾಳೆ, ತಟ್ಟು ಚಪ್ಪಾಳೆ ತಟ್ಟು ಚಪ್ಪಾಳೆ, ಪುಟ್ಟ ಮರಿ ಹಾಡಿನಲ್ಲಿ ತಟ್ಟು ಚಪ್ಪಾಳೆ, ತಟ್ಟು ಚಪ್ಪಾಳೆ ತಟ್ಟು ಚಪ್ಪಾಳೆ, ಪುಟ್ಟ ಮರಿ ಹಾಡಿನಲ್ಲಿ ತಟ್ಟು ಚಪ್ಪಾಳೆ, ಅಪ್ಪ ಅಮ್ಮನ ಕನಸು ನೀನು ತಟ್ಟು ಚಪ್ಪಾಳೆ, ಸಮಾಜಕ್ಕೆ ದೀಪ ನೀನು ತಟ್ಟು ಚಪ್ಪಾಳೆ, ಊರಿಗೆಲ್ಲ ಅಚ್ಚುಮೆಚ್ಚು ತಟ್ಟು ಚಪ್ಪಾಳೆ, ಶಾಲೆಗೊಂದು ಕೀರ್ತಿ ತರಲು ತಟ್ಟು ಚಪ್ಪಾಳೆ, ತಟ್ಟು ಚಪ್ಪಾಳೆ ತಟ್ಟು ಚಪ್ಪಾಳೆ, ಪುಟ್ಟ ಮರಿ ಹಾಡಿನಲ್ಲಿ ತಟ್ಟು ಚಪ್ಪಾಳೆ, ತಟ್ಟು ಚಪ್ಪಾಳೆ ತಟ್ಟು ಚಪ್ಪಾಳೆ, ಪುಟ್ಟ ಮರಿ ಹಾಡಿನಲ್ಲಿ ತಟ್ಟು ಚಪ್ಪಾಳೆ, ಬಾಳು ಭವ್ಯ ಪ್ರಜೆಯಾಗಿ ತಟ್ಟು ಚಪ್ಪಾಳೆ, ಓದು ಜಾಣ ಶಿಷ್ಯನಾಗಿ ತಟ್ಟು ಚಪ್ಪಾಳೆ, ಗುಣ ನಡತೆಯ ಮೂರ್ತಿಯಾಗು ತಟ್ಟು ಚಪ್ಪಾಳೆ, ಎಲ್ಲರೊಳಗೊಂದಾಗು ತಟ್ಟು ಚಪ್ಪಾಳೆ, ತಟ್ಟು ಚಪ್ಪಾಳೆ ತಟ್ಟು ಚಪ್ಪಾಳೆ, ಪುಟ್ಟ ಮರಿ ಹಾಡಿನಲ್ಲಿ ತಟ್ಟು ಚಪ್ಪಾಳೆ, ತಟ್ಟು ಚಪ್ಪಾಳೆ ತಟ್ಟು ಚಪ್ಪಾಳೆ, ಪುಟ್ಟ ಮರಿ ಹಾಡಿನಲ್ಲಿ ತಟ್ಟು ಚಪ್ಪಾಳೆ, ಕುಟುಂಬಕ್ಕೆ ಕಲಶವಾಗು ತಟ್ಟು ಚಪ್ಪಾಳೆ, ಶಿಕ್ಷಕರಿಗೆ ವಿಧೇಯನಾಗು ತಟ್ಟು ಚಪ್ಪಾಳೆ, ಶಾಲೆಗೆಂದು ಕೃತಜ್ಞನಾಗು ತಟ್ಟು ಚಪ್ಪಾಳೆ, ಸಹಕರಿಸಿದವರಿಗೆ ಋಣಿಯಾಗು ತಟ್ಟು ಚಪ್ಪಾಳೆ. ಈಗ ಕುಣಿಬೇಕು. ತಟ್ಟು ಚಪ್ಪಾಳೆ ತಟ್ಟು ಚಪ್ಪಾಳೆ, ಹಾಡಿನಲ್ಲಿ ತಟ್ಟು ಚಪ್ಪಾಳೆ, ತಟ್ಟು ಚಪ್ಪಾಳೆ ತಟ್ಟು ಚಪ್ಪಾಳೆ, ಪುಟ್ಟ
ನಮ್ಮ ನಡುವೆ ಎಡ್ವರ್ಡ್ ಲೋಬೋ ಅವರು ಸಣ್ಣ ಕೂತ್ಕೊಳ್ಳಿ ಮಕ್ಕಳೇ, ನಿಮಗೆಲ್ಲ ಅಭಿನಂದನೆಗಳು. ಆಗದಿಂದ ಕೂತ್ಕೊಂಡು ಸ್ವಲ್ಪ ಕಷ್ಟಪಡ್ತಾ ಇದ್ದೀರಿ. ನಮ್ಮ ನಡುವೆ ಎಡ್ವರ್ಡ್ ಲೋಬೋ ಅವರು ಸಣ್ಣ ಮಿಮಿಕ್ರಿಯನ್ನು ಮಾಡ್ತಾರೆ. ಸಣ್ಣ ಒಂದು 2 ನಿಮಿಷದ್ದು, 2 ನಿಮಿಷ ಅಲ್ಲ ಎಡ್ವರ್ಡ್. ಮಕ್ಕಳೇ, ನಗು ಅಂದರೆ ಇಷ್ಟ ನನಗೆ. ನಗ್ತೀರ ಇಲ್ವೋ ಗೊತ್ತಿಲ್ಲ, ಆದರೆ ನಗಿಸೋಕೆ ಅಂತ ಪ್ರಯತ್ನ ಮಾಡ್ತೀನಿ. ನಗುವಿನಲ್ಲಿ ಹಲವು ವಿಧಗಳಿವೆ. ನಗುವನ್ನು ಬೇರೆ ಬೇರೆ ರೀತಿಯಲ್ಲಿ ನಗ್ತಾರೆ. ಕೆಲವರಂತೂ ನಗು ಬೇರೆ ಬೇರೆ ರೀತಿಯಲ್ಲಿ ತುಂಬ ಇದೆ. ನಗು ಬೇಡ, ಟೈಮ್ ಇಲ್ಲ. ಈಗ ನಾನು ನೇರವಾಗಿ ಮಿಮಿಕ್ರಿಗೆ ಹೋಗ್ತೇನೆ. ಮಿಮಿಕ್ರಿಗೆ ಹೋಗ್ಬೇಕಾದ್ರೆ ನಿಮ್ಮನ್ನೊಂದು ಸ್ವಾಗತಿಸ್ಬೇಕಲ್ಲ, ಒಂದು ತುತ್ತೂರಿ ನಾದದೊಂದಿಗೆ ನಿಮ್ಮನ್ನು ಸ್ವಾಗತಿಸ್ತೇನೆ. ತುತು 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 ತುತು. ಹಾಗೆ ನಾನು ಮಂಗಳೂರಿಗೆ ಹೋಗಿದ್ದೆ. ಮಂಗಳೂರಿಗೆ ಹೋಗುವಾಗ ನನ್ನೊಬ್ಬ ಫ್ರೆಂಡು ನನಗೆ ಮಂಗಳೂರಿನಲ್ಲಿ ಸಿಕ್ಕಿದ. ಅವನು ಒಂದು ಬೈಕ್ ತಂದಿದ್ದ. ಆ ಬೈಕ್ ಯಾವ ರೀತಿ ಶಬ್ದ ಮಾಡ್ತೇನೆ ಅಂತ, ಯಾವ ರೀತಿ ಶಬ್ದ ಮಾಡ್ತಾ ಇತ್ತು ಅಂತ ನಿಮಗೆ ತೋರಿಸ್ತೀನಿ. ಕೇವಲ ನಗುದಲ್ಲ, ಚಪ್ಪಳ ಕಟ್ಟಬೇಕು ಕೃಷಿಯಲ್ಲಿ. ಓಕೆ. ಹಾಗೆ ನಾನು ಮುಂದೆ ಹೋಗ್ತಾ ಇರುವಾಗ ಒಂದು ಸೈರನ್ ಕೇಳಿ ಬಂತು. ಅದು ಯಾವ ರೀತಿ ಇತ್ತು? ಹಾಗೆ ಮುಂದೆ ಹೋಗ್ತಾ ಇರುವಾಗ ಒಂದು ರೈಲ್ವೆ ಟ್ರ್ಯಾಕ್ ಬಂತು. ರೈಲ್ವೆ ಟ್ರ್ಯಾಕಲ್ಲಿ ಒಂದು ರೈಲು ಹೋಗ್ತಾ ಇತ್ತು. ಅದು ಯಾವ ರೀತಿ ಹೋಗ್ತಾ ಇತ್ತು ಅಂತ, ನೋಡಿ. ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಗೆಳೆಯನ ಮನೆ ಬಂತು. ಮನೆಯಲ್ಲಿ ನನ್ನನ್ನು ಮೊದಲು ಸ್ವಾಗತಿಸಿದವರು ಯಾರಂತ ಹೇಳಿ? ಮನೆಯ ನಾಯಿ. ಓಕೆ, ನಾಯಿ ಅಂತೂ ನನಗೆ ತುಂಬ ಸಮಯ ಆಯಿತು ಮಿಮಿಕ್ರಿ ಮಾಡುತ್ತೆ. ಓಕೆ, ನಂತರ ನನ್ನನ್ನು ಸ್ವಾಗತಿಸಿದ್ದು ಅಲ್ಲಿ ಒಂದು ಹುಂಜ ಇತ್ತು. ಮನೆಯ ಹುಂಜ ನನ್ನನ್ನು ಸ್ವಾಗತಿಸಿತು. ಮನೆಯ ಹುಂಜ ಸ್ವಾಗತಿಸಿದ ನಂತರ ಅಲ್ಲಿ ಹತ್ತಿರದಲ್ಲಿ ಒಂದು ಏನು ಕೊಟ್ಟಿಗೆ ಇತ್ತು, ದನದ ಕೊಟ್ಟಿಗೆ. ಅಲ್ಲಿ ದನಗಳಿದ್ವು. ಅವರು ನನ್ನನ್ನು ನೋಡಿ ಯಾವ ರೀತಿ ಸ್ವಾಗತಿಸಿತು ಅಂತ, ಹಾಗೆ ದನದ ಸ್ವಾಗತದ ನಂತರ ಅಲ್ಲಿ ಹತ್ತಿರದಲ್ಲಿ 1-2 ಬೆಕ್ಕುಗಳಿದ್ವು.
ಇದು ಬೆಕ್ಕುಗಳು ಯಾವ ರೀತಿ ಶಬ್ದ ಮಾಡ್ತಿತ್ತು. ಹಾಗೆ ಮುಂದೆ ಒಂದು ತುಪ್ಪಿನಲ್ಲಿ ಮಗು ಇತ್ತು, ಅದು ಯಾವ ರೀತಿ ಆಳ್ತಾ ಇತ್ತು. ನಂತರ ನಾನು ಬೆಳಿಗ್ಗೆ ಗೆಳೆಯ ಹೇಳಿದ ನಮ್ಮ ಮನೆಯಿಂದ ಕಾಡು ಇದೆ, ಅದನ್ನು ಕಾಡು ನೋಡೋಕ್ಕೆ ಹೋಗೋಣ ಅಂತ ಕಾಡು ನೋಡೋಕ್ಕೆ ಹೋದಾಗ ಅಲ್ಲಿ ಹಕ್ಕಿಗಳು ಯಾವ ರೀತಿ ನಮ್ಮನ್ನು ವೆಲ್ಕಮ್ ಮಾಡ್ತು. ಹಾಗೆ ಮುಂದೆ ಹೋಗುವಾಗ ಒಂದು ಗರ್ಜನೆ ಕೇಳಿ ಬಂತು. ಅದು ಯಾವುದು ಅಂತ ಹೇಳಬೇಕು. ಅದು ಹುಲಿಯ ಗರ್ಜನೆ. ನಾವು ಹುಲಿಯ ಗರ್ಜನೆ ಕೇಳಿ ಅಲ್ಲಿಂದ ಓಡಿ ಬಂದ್ವಿ. ನಮಸ್ಕಾರ. ಬಹಳ ಸುಂದರವಾಗಿ ವಿವಿಧ ಶಬ್ದಗಳ ಮುಖಾಂತರ ನಿಮ್ಮನ್ನು ರಂಜಿಸಿದ ಎಡ್ವರ್ಡ್ ಲೇಬರ್ ತೊಕ್ಕೊಟ್ಟು ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಯ ಧನ್ಯವಾದ. ಮಕ್ಕಳಿಗೆ ಬೇಕಾದ ರೀತಿಯಲ್ಲಿ ಅವರನ್ನು ರಂಜಿಸುವುದು ಅಷ್ಟು ಸುಲಭವಲ್ಲ, ಆದರೆ ಅವರನ್ನು ನಗಿಸುವುದೇ ಒಂದು ದೊಡ್ಡ ದೊಡ್ಡ ಕೆಲಸ ಮತ್ತು ಸಂತೃಪ್ತಿಯ ಕೆಲಸ. ಧನ್ಯವಾದಗಳು ಮಕ್ಕಳೇ, ಬಹಳ ಒಳ್ಳೆಯ ರಿಯಾಕ್ಷನ್ ನಿಮ್ದಿತ್ತು, ಬಹಳ ಒಳ್ಳೆಯದು. ನಮ್ಮ ನಡುವೆ ನವೀನ್ ಪಿರೇರ್ ಅವರಿದ್ದಾರೆ, ಅವರ ಬಗ್ಗೆ ನಾನು ಹೇಳಬೇಕಂತ ಇಲ್ಲ, ಅವರ ಪರಿಚಯವನ್ನು ಮಾಡಿದ್ದಾರೆ. ಆದರೆ ಕವಿಯಾಗಿ ಮತ್ತು ಕವಿತೆಗಳ ಮುಖಾಂತರ ಹೇಳುವಾಗ ಅವರು ಹೇಳುವ ಭಾವ ನಮ್ಮ ಪ್ರಕೃತಿಯಲ್ಲಿ ಅವರು ಓಡಾಡಿದ ಮತ್ತು ಪ್ರತಿಯೊಂದನ್ನು ನೋಡುವ ಒಂದು ಅವಕಾಶವನ್ನು ಅವರು ಬಿಡುವುದಿಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗುತ್ತದೆ. ಪ್ರತಿಯೊಂದು ಕೂಲಂಕುಷವಾಗಿ ನೋಡುತ್ತಾ ಅದರ ಬಗ್ಗೆ ಇನ್ನೊಂದು ಮಗ್ಗುಲನ್ನು ಹೇಗೆ ಎಣಿಸಬಹುದು ಎನ್ನುವ ಒಂದು ಮಹತ್ತರವಾದ ಕೆಲಸ. ಕವಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅವರು. ಅಂತ ನವೀನ್ ಪಿರೇರ್ ಅವರು ಕವಿತೆಯನ್ನು ಪ್ರಸ್ತುತಪಡಿಸಬೇಕಂತ ಕೇಳ್ಕೊಳ್ತೀನಿ. ನನ್ನ ಕವಿತೆ ಹೆಸರು ಗುಟ್ಟು. ಗುಟ್ಟು. ಒಂದು ಗೂಡಿನಲ್ಲಿ 2 ಕೋಳಿಗಳು ವಾಸವಿದ್ದವು. ಒಂದು ಗೂಡಿನಲ್ಲಿ 2 ಕೋಳಿಗಳು ವಾಸವಿದ್ದವು. ಒಂದಕ್ಕೆ ಬಲಗಣ್ಣು ಕಾಣುವುದಿಲ್ಲ, ಇನ್ನೊಂದಕ್ಕೆ ಎಡಗಣ್ಣು. ಒಂದಕ್ಕೆ ಬಲಗಣ್ಣು ಕಾಣುವುದಿಲ್ಲ, ಇನ್ನೊಂದಕ್ಕೆ ಎಡಗಣ್ಣು. ಎದುರು ಬದುರಾದಾಗ ಎಲ್ಲ ಸರಿ ಇರ್ತಿತ್ತು. ಎಂತ ಪ್ರೀತಿ, ಎಂತ ವಾತ್ಸಲ್ಯ. ಜೊತೆ ಸಾಗಬೇಕಾದರೆ ತೊಂದರೆ. ಒಂದಕ್ಕೆ ಎಡಬದಿದ್ದು ಚಂದ ಕಂಡರೆ ಇನ್ನೊಂದಕ್ಕೆ ಬಲಬದಿದ್ದು ಚಂದ ಕಾಣುತ್ತದೆ. ಗಲಾಟೆಯೋ ಗಲಾಟೆ. ಜೊತೆ ಸಾಗಬೇಕಾದರೆ ತೊಂದರೆ. ಒಂದಕ್ಕೆ ಎಡಬದಿದ್ದು ಚಂದ ಕಂಡರೆ ಇನ್ನೊಂದಕ್ಕೆ ಬಲಬದಿದ್ದು ಚಂದ ಕಾಣುತ್ತೆ. ಗಲಾಟೆಯೋ ಗಲಾಟೆ. ಗುಟ್ಟು ಬಿಟ್ಟು ಕೊಡಲು ಎರಡೂ ತಯಾರಿಲ್ಲ. ಗುಟ್ಟು ಬಿಟ್ಟು ಕೊಡಲು ಎರಡೂ ತಯಾರಿಲ್ಲ. ಅದೊಂದು ದಿನ ಮಾಲೀಕ ಬಂದ. ಎಡಗಣ್ಣು ಕಾಣದ ಕೋಳಿಯ ಕುತ್ತಿಗೆಗೆ ಎಡಬದಿಯಲ್ಲಿ ಚಾಕು ಇಟ್ಟ. ಅದೊಂದು ದಿನ ಮಾಲೀಕ ಬಂದ. ಎಡಗಣ್ಣು ಕಾಣದ ಕೋಳಿಯ ಕುತ್ತಿಗೆಗೆ ಎಡಬದಿಯಲ್ಲಿ ಚಾಕು ಇಟ್ಟ. ಇನ್ನೇನು ಕತ್ತು ಕೊಯ್ಯಲು ಬಾಕಿ. ಆದರೂ ನಿರ್ಲಿಪ್ತವಾಗಿದ್ದ ಅದರ ಕಣ್ಣುಗಳನ್ನು ಕಂಡಾಗಲೇ ಇನ್ನೊಂದು ಕೋಳಿಗೆ ಎಲ್ಲ ಅರ್ಥ ಆದದ್ದು. ಆದರೂ ನಿರ್ಲಿಪ್ತವಾಗಿದ್ದ ಅದರ ಕಣ್ಣುಗಳನ್ನು ಕಂಡಾಗಲೇ ಇನ್ನೊಂದು ಕೋಳಿಗೆ ಎಲ್ಲ ಅರ್ಥ ಆದದ್ದು. ನಾನಿದುವರೆಗೂ ಜಗಳಾಡಿದ್ದು ನನ್ನಂತೆ ಒಂದು ಕಣ್ಣು ಕಾಣದವರ ಬಳಿ. ನಾನಿದುವರೆಗೂ ಜಗಳಾಡಿದ್ದು ನನ್ನಂತೆ ಒಂದು ಕಣ್ಣು ಕಾಣದವರ ಬಳಿ. ಧನ್ಯವಾದ. ನಿಮಗೆ ಹೆತ್ತವರಿಗೂ ಅರ್ಥ ಆಗುವಂತೆ ಆ ಕವಿತೆ ಜಾಸ್ತಿ ರಿಯಾಕ್ಷನ್ ಬರಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೇನೆ. ನಮ್ಮ ನಡುವೆ ಒಂದು ಅಧ್ಯಯನ ಮಾಡಿದವರು ಒಬ್ರು ಇರ್ತಾರೆ, ಡ್ರೈವರ್ಗೆ ಗೊತ್ತಿದ್ದವ ಮತ್ತು ಉಳಿಲಿಕ್ಕೆ ಗೊತ್ತಿದ್ದವ ಇಬ್ರು ಹೇಗಿರ್ತಾರೆ.
ನಾನು ಡ್ರೈವಿಂಗ್ ಮಾಡುವ ದೊಡ್ಡವ, ನಾನು ಭತ್ತ ಬೆಳೆಯುವ ದೊಡ್ಡವ ಅಂತ ಆಲೋಚನೆ ಮಾಡಿದರೆ, ನಾನು ಶಿಕ್ಷಕ ದೊಡ್ಡವ, ನಾನು ನಾನು ಕ್ಲರ್ಕ್ ದೊಡ್ಡವ ಅಂತ ಆಲೋಚನೆ ಮಾಡಿದ್ರಲ್ಲ, ಇಬ್ಬರಿಗೂ ಗೊತ್ತಿರುವುದು ಬಹಳ ಒಳ್ಳೆಯ ಕೆಲಸಗಳು. ಇಬ್ಬರು ಒಟ್ಟಾದ್ರೆ ಮಾತ್ರ ಈ ಜಗತ್ತು ನಡೆಯುತ್ತದೆ ಎನ್ನುವ ಒಂದು ಭಾವಾರ್ಥ ನೀವು ಮಾಡಿಕೊಳ್ಬಹುದು ನಿಮ್ಮ ಆಲೋಚನೆಗೆ. ಆ ಕವಿತೆಗೆ ಬೇಕಾದಷ್ಟು ಭಾವಾರ್ಥಗಳಿವೆ, ಆದರೆ ಇಲ್ಲಿಯ ಪ್ರಸ್ತುತಿಗೆ ಆ ಭಾವಾರ್ಥ ಸಿದ್ಧಿ ಎಂದು ಹೇಳ್ತಾ ನವೀನ್ ಪಿರರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಸಿಸ್ಟರ್ ಡಾಕ್ಟರ್ ಸಿಸ್ಟರ್ ಲಿಲ್ಲಿ ಪಿರರ್ ಅವರೇ, ನಮ್ಮ ಈ ಸಂಸ್ಥೆಗೆ ನಾವು ಬರಲು ಒಂದು ಕಾರಣ ಮಾಡಿಕೊಟ್ಟ ಇಲ್ಲಿಯ ಸಿಸ್ಟರ್ ಪ್ರಫೀಲ್ಡ್ ಅವರೇ, ಮುಖ್ಯೋಪಾಧ್ಯಾಯವರೇ, ಮತ್ತು ಇಲ್ಲಿ ಇದ್ದ ಎಲ್ಲ ಶಿಕ್ಷಕರೇ ಮತ್ತು ಎಲ್ಲ ಧರ್ಮ ಭಗಿನಿಯರೇ. ಈ ಧರ್ಮ ಭಗಿನಿಯರ ಬಗ್ಗೆ ನಮ್ಮೊಂದು ಒಳ್ಳೆ ಮಾತಿದೆ. ಏನಂದ್ರೆ, ನಾವೆಲ್ಲ ಕೆಲಸ ಮಾಡಿ ಮನೆಗೆ ಕೊಂಡು ಹೋಗ್ತೇವೆ, ತಿಂಗಳಿಗೆ 50,000 25,000 ಎಲ್ಲ. ಅವರು ಹನಿ ಹನಿಯನ್ನು ಅವರ ಕಾಂಗ್ರಿಗೇಷನ್ಗೆ ಕೊಡ್ತಾರೆ. ತಮ್ಮ ಇಡೀ ಜೀವನವನ್ನು ಅದಕ್ಕೆ ಮುಡುಪಾಗಿಡ್ತಾರೆ. ಸಮಾಜ ಸೇವೆ, ನಾವು ಮಾಡುವ ಸಮಾಜ ಸೇವೆ ಸಣ್ಣ ಒಂದು ಹನಿ ಕೊಡೋದು, ಅವರು ಹನಿಯನ್ನು ಉಳಿಸಿಕೊಳ್ಳುವುದು. ಅವರು ಉಳಿಸಿಕೊಳ್ಳುವುದು ಸಣ್ಣ ಹನಿ ಮಾತ್ರ, ನಾವು ಹನಿಯನ್ನು ಕೊಡುವುದು. ಆ ವ್ಯತ್ಯಾಸ ಸಮುದ್ರ ಮತ್ತು ಅದರಲ್ಲಿದ್ದ ಸಣ್ಣ ಉಪ್ಪಿನ ಥರ. ನಾವು ಅವರಿಗೆ ಯಾವಾಗಲೂ ಚಿರಋಣಿ. ಧರ್ಮ ಭಗಿನಿಯರು, ಧರ್ಮಗುರುಗಳು, ಅವರ ಬಗ್ಗೆ ನಮಗೆ ಗೌರವ ಇರುವುದು. ಯಾಕಂದರೆ ಅವರು ತಮ್ಮ ಜೀವನವನ್ನು ಮುಡುಪಾಗಿಡ್ತಾರೆ ಎನ್ನುವ ಒಂದು ದೊಡ್ಡ ಆಶಯ. ಅವರು ಒಮ್ಮೆ ಅರ್ಪಣೆಯಾದರೆ ಮತ್ತೆ ಹಿಂದೆ ತಿರುಗಿ ನೋಡುವುದಿಲ್ಲ. ಕುವರಿಯಾಗಿರ್ತಾರೆ. ಅದು ಎಷ್ಟು ಕಷ್ಟದ ಕೆಲಸ ಎಂದು ಎಲ್ಲರಿಗೂ ಗೊತ್ತು. ಮತ್ತು ತಮ್ಮ ಎಲ್ಲವನ್ನು ಅರ್ಪಣೆ ಮಾಡುವುದು ಎಷ್ಟು ಕಷ್ಟ, ಮತ್ತೆ ಕಮ್ಯುನಿಟಿಯಲ್ಲಿ ಜೀವಿಸುವುದು ಎಷ್ಟು ಕಷ್ಟ ಎನ್ನುವುದು ನಮಗೆ ಗೊತ್ತು. ಅಂತ ಒಂದು ಒಳ್ಳೆಯ ಜೀವನಕ್ಕೆ ಮತ್ತು ಮುಡುಪಾಗಿಡುವ ಜೀವನಕ್ಕೆ ಇಲ್ಲಿ ಧರ್ಮ ಭಗಿನಿಯರು ತಮ್ಮ ಜೀವನವನ್ನು ತೇಯುವಾಗ ನಾವು ಅವರಿಗೆ ನಿಜವಾಗಿ ಒಂದು ಚಪ್ಪಾಳೆಯ ಒಂದು ಅಭಿನಂದನೆ ಹೇಳಲೇಬೇಕು. ನನ್ನ ಒಂದು ಪುಟ್ಟ ಕವಿತೆ ಇದೆ, ಮಕ್ಕಳಿಗೋಸ್ಕರ, ದೊಡ್ಡವರಿಗೋಸ್ಕರ ಅಥವಾ ಎಲ್ಲರಿಗೋಸ್ಕರ. ಅದು ಹೀಗಿದೆ. ಇವತ್ತಿನ ಎಲ್ಲ ಕವಯತ್ರಿಯರು ಮತ್ತು ಕವಿಗಳು ಬಹಳ ಸುಂದರವಾದ ಕವಿತೆಗಳನ್ನು ಸಾದರಪಡಿಸ್ತಾರೆ. ಅದನ್ನು ಹಾಡಿದವರಂತೂ ನಮ್ಮನ್ನು ರಂಜಿಸಿಬಿಟ್ರು. ಲವಿಗಂಜ ಮಠ ಅವರು ಆಗ್ಬೋದು, ಮತ್ತೆ ಎಡ್ವರ್ಡ್ ಅವರು ನಮ್ಮನ್ನು ಕ್ಯಾರಿವೇರ್ ಅಂತ ಹೇಳ್ತಾರೆ, ಆ ಮಟ್ಟಕ್ಕೆ ಕರ್ಕೊಂಡು ಹೋದ್ರು. ನವೀನ್ ಪಿರೇರ, ಜೋಸಿ ಪಿಂಟೋ ಮತ್ತು ನಮ್ಮ ಪಿಂಟೋ, ಇನ್ನೊಬ್ಬರು ಪಿಂಟೋ ಅವರು, ಆಲಿನ್ ಪಿಂಟೋ ಅವರು, ಮತ್ತೆ ನಮ್ಮ ಪಿರೇರ ಅವರು ಇನ್ನೂ ಸುಂದರವಾದ ಕವಿತೆಗಳನ್ನು ನಮ್ಮಲ್ಲಿ ಪ್ರಸ್ತುತಪಡಿಸಿದ್ರು. ಈಗ ನನ್ನ ಕವಿತೆ ಹೀಗಿದೆ, ಸಣ್ಣ ಸಣ್ಣ ಕವಿತೆ. ಈಗ ಮಕ್ಕಳನ್ನು ಆಡಿಸಿ ಎಲ್ಲ ಆದಮೇಲೆ ಈ ಪ್ರಸ್ತುತಿ ನನ್ನ ಸಾಧಾರಣ ಮಾತ್ರ ಅಷ್ಟೇ ಹೇಳ್ತಾ, ಪುಟ್ಟ ಪುಟ್ಟ ಮಗಳೇ ಬಾಯಿ ತುಂಬ ನಗೋಳೆ, ಪುಟ್ಟ ಪುಟ್ಟ ಮಗಳೇ ಬಾಯಿ ತುಂಬ ನಗೋಳೆ, ಬಂದೆ ನೋಡು ಹತ್ತಿರ ಚಾಕ್ಲೇಟ್ ಗಿಫ್ಟ್ ತಿಂತೀರಾ ಅಂತ. ಬಂದೆ ನೋಡು ಹತ್ತಿರ ಚಾಕ್ಲೇಟ್ ಗಿಫ್ಟ್ ತಿಂತೀರಾ, ಅಮ್ಮಂಗೆ ಹೇಳಬೇಡ, ಹಲ್ಲು ನೋವು ಮತ್ತೆ ಅನ್ನಬೇಡ, ಹಲ್ಲು ನೋವು ಅನ್ನಬೇಡ, ಅಮ್ಮಂಗೂ ಹೇಳಬೇಡ, ಅಮ್ಮ ಕೊಟ್ಟ ಬಾಟ್ಲಿ ನೀರು ಕುಡಿದು ಬಿಡು ಕಟಕಟ, ಚಾಕ್ಲೇಟ್ ರೇಪರ್ಸ್ ಎತ್ತಿಡು, ಬಣ್ಣಗಿನ ಪೇಪರ್ಸ್ ಅನ್ನು ಮಡಚಿಡು, ನೂಲಿನುಂಡೆ ತರ್ತೀನಿ ಉದ್ದಕ್ಕೆ ಕಟ್ಟೋಣ ತೋರಣ, ನೂಲಿನುಂಡೆ ತರ್ತೀನಿ ಉದ್ದಕ್ಕೆ ಕಟ್ಟೋಣ ತೋರಣ, ಬಣ್ಣ ಬಣ್ಣದ ತೋರಣ, ಶಾಲೆಗೆ ಈ ನಮ್ಮ ಶಾಲೆಗೆ ಚಂದದ ಹೂರಣ, ಹೊಸ ವರ್ಷದ ಆರಂಭ, ಮಕ್ಕಳಿಗೆ ಪ್ರೋತ್ಸಾಹದ ಇದೇ ಕಾರಣ. ನಾವು ಚಂದ ಮಾಡಿ ಶಾಲೆಯನ್ನು ಚಂದ ಮಾಡಿಬಿಟ್ರೆ ಈ ಎಲ್ಲ ಕ್ಲೀನ್ ಎಲ್ಲ ಮಾಡಿಬಿಡ್ತಾರೆ, ಬಹಳ ಚಂದವಾಗಿ ಮಕ್ಕಳು ಬರ್ತಾರೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಕವಿಗೋಷ್ಠಿ ಇಲ್ಲಿಗೆ ಕೊನೆಗೊಳ್ತದೆ. ಇದನ್ನು ಸಾದರಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪೊಯೆಟಿಕ್ ಸಂಸ್ಥೆಗೆ ಮತ್ತು 30ನೇ ಕವಿಗೋಷ್ಠಿಗೆ ನನ್ನನ್ನು ಈ ಪ್ರಸ್ತುತಿಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ
ನವೀನ್ ಪೀರೇರ ಮತ್ತು ಇಲ್ಲಿರುವ ಎಲ್ಲ ಕವಿಗಳಿಗೆ ಧನ್ಯವಾದ ಹೇಳುತ್ತಾ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ಮತ್ತು ನಿಮಗೆಲ್ಲ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಹು ಚಲೋದಾಗಿ ಕವಿತಾ ಗೋಷ್ಠಿಯಲ್ಲಿ ಅರ್ಥವತ್ತಾದ ಕವಿತಾ ವಾಚನಗೈದು ಹಾಗೂ ವಿಭಿನ್ನ ಅನುಕರಣೀಯ ಧ್ವನಿಗಳ ಮೂಲಕ ನಮ್ಮನ್ನು ಮನರಂಜನೆ ಮಾಡಿದ ಎಲ್ಲ ಕವಿಗಳಿಗೂ ಕವಯಿತ್ರಿಯರಿಗೂ ಶಾಲಾ ಪರವಾಗಿ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇದೀಗ ವೇದಿಕೆಯ ಮುಂಭಾಗದಲ್ಲಿರುವ ಅತಿಥಿ ಗಣ್ಯರು ಮಗದೊಮ್ಮೆ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಭಗಿನಿ ಪ್ರಿಫಿಲ್ಡರ್ ಅವರು ಅತಿಥಿ ಗಣ್ಯರನ್ನು ವೇದಿಕೆಗೆ ಕರೆತರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಸಿಸ್ಟರ್ ಡಾಕ್ಟರ್ ಲಿಲ್ಲಿ ಪೆರೇರಾ ಹಾಗೂ ವಂದನೀಯ ಭಗಿನಿ ಫ್ಲೋರಿನ್ ಜೊತೆ ಚಪ್ಪಾಳೆಯ ನಾದದೊಂದಿಗೆ ನಾವೆಲ್ಲರೂ ಅತಿಥಿ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಧನ್ಯವಾದಗಳು ಅತಿಥಿ ಗಣ್ಯರಿಗೆ. ಇಂದು ಕಾರ್ಯಕ್ರಮದ ಪ್ರಮುಖ ಅಂಗ ನಿಮಗೆ ಇದೀಗಾಗಲೇ ತಿಳಿದಿರುವಂತೆ ಪಠ್ಯಪುಸ್ತಕ, ಲೇಖನಿ ಸಾಮಗ್ರಿ ಹಾಗೂ ಆಟಿಕೆಗಳ ವಿತರಣಾ ಸಮಾರಂಭ ನಡೆಯಲಿದೆ. ಸಮಯದ ಅಭಾವ ಇದ್ದ ಕಾರಣ ಪ್ರತಿ ತರಗತಿಯ ಒಂದು ಮಗುವಿಗೆ ನಾವು ಅತಿಥಿ ಗಣ್ಯರು ಸಾಂಕೇತಿಕವಾಗಿ ಪುಸ್ತಕಗಳನ್ನು ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಲಿದ್ದಾರೆ. ಉಳಿದ ಪುಸ್ತಕಗಳಿಗೆ ಕಾರ್ಯಕ್ರಮದ ನಂತರ ನಾವು ವಿತರಿಸಲಿದ್ದೇವೆ. ಇದೀಗ 1ನೇ ತರಗತಿಯಿಂದ ಒಂದು ಮಗು ಮುಂದೆ ಬಂದು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಿಸ್ಟರ್ ಡಾಕ್ಟರ್ ಲಿಲ್ಲಿ ಪೆರೇರಾ ಇವರಿಂದ ಪಠ್ಯಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. 2ನೇ ತರಗತಿಯಿಂದ ಇನ್ನೊಬ್ಬ ವಿದ್ಯಾರ್ಥಿನಿ ಇದೀಗ 2ನೇ ತರಗತಿಯ ವಿದ್ಯಾರ್ಥಿನಿಗೆ ಶ್ರೀಯುತ ನವೀನ್ ಪಿರೇರವರು ಪಠ್ಯಪುಸ್ತಕ ಹಾಗೂ ಲೇಖನ ಸಾಮಗ್ರಿ ನೀಡಲಿದ್ದಾರೆ. ಮೂರನೇ ತರಗತಿಯ ವಿದ್ಯಾರ್ಥಿನಿ ಇವರಿಗೆ ವಂದನೀಯ ಭಗಿನಿ ಫ್ಲೋರಿನ್ ಜ್ಯೋತಿಯವರು ವಿತರಿಸುವುದು. 3ನೇ ತರಗತಿಯ ವಿದ್ಯಾರ್ಥಿನಿ. 4ನೇ ತರಗತಿಯ ವಿದ್ಯಾರ್ಥಿನಿ ತಯಾರಾಗುವುದು ಒಬ್ಬಳು. ವಂದನೀಯ ಭಗಿನಿ ಪ್ರಿಫಿಲ್ಡರ್ ಅವರು ನೀಡಬೇಕಾಗಿ ವಿನಂತಿಸುತ್ತೇವೆ. 5ನೇ ತರಗತಿಯಿಂದ ಇನ್ನೊಬ್ಬ ವಿದ್ಯಾರ್ಥಿನಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ರೈಮಂಡ್ ಡಿಪುನರ್ ಅವರು ನೀಡಬೇಕಾಗಿ ವಿನಂತಿಸುತ್ತೇನೆ. 6ನೇ ತರಗತಿಯ ವಿದ್ಯಾರ್ಥಿನಿ ಎಡ್ವರ್ಡ್ ಲೋಬೋರ್ ಅವರು ನೀಡಬೇಕಾಗಿ ವಿನಂತಿಸುತ್ತೇನೆ. 7ನೇ ತರಗತಿಯ ಇನ್ನೊಬ್ಬ ವಿದ್ಯಾರ್ಥಿನಿ ಪ್ರೀತಮ್ ಪಿರೇರಾ ಇವರು ನೀಡಬೇಕಾಗಿ ವಿನಂತಿಸುತ್ತೇನೆ. 7ನೇ ತರಗತಿಯಿಂದ ಇನ್ನೊಬ್ಬ ವಿದ್ಯಾರ್ಥಿನಿ ಮುಂದೆ ಬರುವುದು. 7ನೇ ತರಗತಿ ಇವರಿಗೆ ಮರ್ಲಿನ್ ಮಸ್ಕರೇನಸ್ ರವರು ನೀಡಬೇಕಾಗಿ ವಿನಂತಿಸುತ್ತೇನೆ. 7ನೇ ತರಗತಿಯಿಂದ ಇನ್ನೊಬ್ಬ ವಿದ್ಯಾರ್ಥಿನಿ. 7ನೇ ತರಗತಿಯಿಂದ ಇನ್ನೊಬ್ಬ ವಿದ್ಯಾರ್ಥಿನಿ. ಅದೇ ರೀತಿ 6ನೇ ತರಗತಿಯಿಂದ ಮತ್ತೋರ್ವ ವಿದ್ಯಾರ್ಥಿನಿ ಆದಷ್ಟು ಬೇಗ ಮುಂದೆ ಬರುವುದು. ಇವರಿಗೆ ಆಲ್ವಿನ್ ಪಿಂಟೋ ಇವರು ನೀಡಬೇಕಾಗಿ ವಿನಂತಿಸುತ್ತೇನೆ. ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದ ಅತಿಥಿ ಗಣ್ಯರಿಗೆ ಕೃತಜ್ಞತೆಗಳು. ಯಾವ ವ್ಯಕ್ತಿಯ ಹೃದಯದಲ್ಲಿ ಮಾನವೀಯತೆಯ ಪ್ರೀತಿ ತುಂಬಿರುತ್ತದೆಯೋ ಅವನೇ ನಿಜವಾದ ಶ್ರೀಮಂತ. ಇಂತಹ ಧೀಮಂತ ವ್ಯಕ್ತಿ ಇಂದು ನಮ್ಮೊಂದಿಗಿದ್ದಾರೆ. ಹೌದು, ಪರಿಶ್ರಮ ಮೆಟ್ಟಲಿನಂತೆ ಹಲವಾರು ಪ್ರಯತ್ನಗಳ ಮೆಟ್ಟಲನ್ನು ಏರಿ ಬಡ ಜನರ ಸೇವೆ ಮಾಡಲು ತಮ್ಮ ಜೀವನವನ್ನು ಮುಡಿಪಾಗಿಡಲು ಮುಂದಾಗಿರುವ ನವೀನ್ ಪಿರೇರರ್ ಅವರನ್ನು ನಮ್ಮ
ಶಾಲೆ ಕೃತಜ್ಞತಾ ಭಾವದಿ ಸ್ಮರಿಸುತ್ತಾ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ದಯಮಾಡಿ ನವೀನ್ ಪೆರೇರಾ ಅವರು ತಮಗಾಗಿ ಕಾದಿರಿಸಿದ ಆಸನದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಪ್ರಿಯರೇ, ನಮಗೆಲ್ಲ ತಿಳಿದಿರುವಂತೆ ಬಡ ಜನರ ಮೇಲೆ ಅತೀವ ಕಾಳಜಿ ಇರುವ ನವೀನ್ ಪೆರೇರವರಿಗೆ ಶಾಲಾ ಮಕ್ಕಳ ಮೇಲೆ ಅಭಿಮಾನ, ಪ್ರೀತಿಯಿಂದ ಉಚಿತ ಪುಸ್ತಕ, ಲೇಖನ ಸಾಮಗ್ರಿ, ಆಟಿಕೆಗಳನ್ನು ಪಡೆಯುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟ ಮಹನೀಯರಿವರು. ಸರ್, ತಮ್ಮ ಉದಾರ ಮನಸ್ಸಿನಿಂದ ನಮ್ಮ ಮಕ್ಕಳ ಹಾಗೂ ನಮ್ಮ ಪಾಲಕರು ಸಂತಸಗೊಂಡಿದ್ದಾರೆ. ತಮ್ಮ ಈ ಉದಾರ ಮನಸ್ಸಿನ ಸೇವಾ ಮನೋಭಾವ ಶ್ಲಾಘನೀಯವಾದುದು. ತಮ್ಮನ್ನು ವೇದಿಕೆಯಲ್ಲಿನ ಅತಿಥಿ ಗಣ್ಯರು ಶಾಲು ಹಾಗೂ ಫಲ ನೀಡಿ ಸನ್ಮಾನಿಸಲಿದ್ದಾರೆ. ಇಂದಿನ ಅಧ್ಯಕ್ಷತೆಯನ್ನು ವಹಿಸಿದ ವಂದನೀಯ ಭಗಿನಿ ಡಾಕ್ಟರ್ ಲಿಲ್ಲಿ ಪೆರೇರವರು ಶಾಲು ಹೊದಿಸಿ ಇವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇನೆ. ಅತಿಥಿ ಗಣ್ಯರು ಈ ಕಾರ್ಯ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದು. ಅದೇ ರೀತಿ ವಂದನೀಯ ಭಗಿನಿ ಫ್ಲೋರಿನ್ ಜ್ಯೋತಿಯವರು ಹಾರವನ್ನು ಅರ್ಪಿಸುವುದರ ಮುಖೇನ ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇನೆ. ಸಿಸ್ಟರ್ ಪ್ರಿಫಿಲ್ಡರ್ ಅವರು ಫಲವನ್ನು ನೀಡುವುದರ ಮುಖೇನ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸನ್ಮಾನವನ್ನು ಸ್ವೀಕರಿಸಿದ ನವೀನ್ ಪೆರೇರವರಿಗೆ ಮನದಾಳದ ಕೃತಜ್ಞತೆಗಳೊಂದಿಗೆ ಶುಭ ಹಾರೈಕೆಗಳು. ಸನ್ಮಾನಗೈದ ಎಲ್ಲ ಅತಿಥಿ ಗಣ್ಯರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇದೀಗ ಕವಿಗೋಷ್ಠಿಯಲ್ಲಿ ಕವಿತಾ ವಾಚನಗೈದ ಎಲ್ಲ ಕವಿಗಳಿಗೂ ಕವಯಿತ್ರಿಯರಿಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಿಸ್ಟರ್ ಡಾಕ್ಟರ್ ಲಿಲ್ಲಿ ಪೆರೇರವರು ಪುಸ್ತಕಗಳ ಸ್ಮರಣಿಕೆಯ ಮುಖೇನ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಮರ್ಲಿನ್ ಮಸ್ಕರೇನಸ್, ಶ್ರೀಮತಿ ಪ್ರೀತನ್ ಪೆರೇರಾ, ಶ್ರೀಯುತ ರೈಮಂಡ್ ಡಿಕುನ್ನ, ಸಿಸ್ಟರ್ ಪ್ರಫಿಲ್ಡಾ, ಸಿಸ್ಟರ್ ಫ್ಲೋರಿನ್ ಜ್ಯೋತಿ, ಶ್ರೀಯುತ ಆಲ್ವಿನ್ ಪಿಂಟೋ, ಶ್ರೀಯುತ ಎಡ್ವರ್ಡ್ ಲೋಬೋ, ಶ್ರೀಯುತ ನವೀನ್ ಪೆರೇರಾ. ಇದೀಗ ಶ್ರೀಯುತ ನವೀನ್ ಪೆರೇರವರು ನಮ್ಮ ಅಧ್ಯಕ್ಷರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಸ್ಮರಣಿಕೆ ನೀಡಿದ ಅಧ್ಯಕ್ಷರಿಗೆ ಹಾಗೂ ಸ್ಮರಣಿಕೆಯನ್ನು ಸ್ವೀಕರಿಸಿದ ಅತಿಥಿ ಗಣ್ಯರಿಗೆ ಕೃತಜ್ಞತೆಗಳು. ಸಹಾಯ ಯಾಚಿಸುವುದು ಸಹಜ ಗುಣ. ಕಾರ್ಯ ಸಾಧನೆಯಾದ ನಂತರ ಆ ಸಹಾಯವನ್ನು ಸ್ಮರಿಸುವುದು ಕರ್ತವ್ಯ ಗುಣ. ಇಂದಿನ ಈ ಸಮಾರಂಭ ಯಶಸ್ವಿಯಾಗಿ ನೆರವೇರಲು ಕಾರಣಕರ್ತರಾದ ಸರ್ವರನ್ನು ಕೃತಜ್ಞತಾ ಭಾವದಿಂದ ಸ್ಮರಿಸಿ ಕೃತಜ್ಞತೆಗಳನ್ನು ಸಲ್ಲಿಸಲು ಮುಂದೆ ಬರಲಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ವಂದನೀಯ ಭಗಿನಿ ಪ್ರಿಫಿಲ್ಡರ್ ಅವರು. ಹನಿಗೂಡಿದರೆ ಹಳ್ಳ, ತೆನೆಗೂಡಿದರೆ ಕಣಜ ಎಂಬಂತೆ ಸರ್ವರ ಸಹಕಾರದಿಂದ ಇಂದಿನ ಪೊಯಿಟಿಕ ಕವಿಗೋಷ್ಠಿ ಹಾಗೂ ಉಚಿತ ಪುಸ್ತಕಗಳ, ಲೇಖನ ಸಾಮಗ್ರಿಗಳ ಹಾಗೂ ಆಟಿಕೆಗಳ ವಿತರಣಾ ಸಮಾರಂಭವು ಯಶಸ್ವಿಯಾಗಿ ನೆರವೇರಿದೆ ಎನ್ನಲು ಸಂತೋಷ ಪಡುತ್ತೇನೆ. ಪ್ರಪ್ರಥಮವಾಗಿ ಇಂದಿನ ಈ ಸುದಿನವನ್ನು ಕಲ್ಪಿಸಿದ ಭಗವಂತನಿಗೆ ನನ್ನ ಪ್ರಪ್ರಥಮ ವಂದನೆಗಳು. ಇಂದಿನ ಸಮಾರಂಭದ ಯಶಸ್ಸಿಗೆ ಕಾರಣಕರ್ತರಾದ ಸರ್ವರನ್ನು ಕೃತಜ್ಞತಾ ಭಾವದಿಂದ ಸ್ಮರಿಸಿ ಕೃತಜ್ಞತೆ ಸಲ್ಲಿಸಲು ತಮ್ಮ ಸಮ್ಮುಖದಲ್ಲಿ ನಿಂತಿರುವೆನು. ಇಂದಿನ ಸಮಾರಂಭದ ಪ್ರಧಾನ ರೂವಾರಿ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವ ಬೆಥನಿ ಸಂಸ್ಥೆ ಮಂಗಳೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿ ವಂದನೀಯ ಭಗಿನಿ ಡಾಕ್ಟರ್ ಲಿಲ್ಲಿ ಪೆರೇರವರು ನಮ್ಮೊಂದಿಗಿದ್ದಾರೆ. ಇವರ ಅಧ್ಯಕ್ಷತೆಯಲ್ಲಿ ಇವರ ಸಂಪೂರ್ಣ ಸಹಕಾರದೊಂದಿಗೆ ನಮ್ಮ ಶಾಲೆಗೆ ಪ್ರಪ್ರಥಮ ಭೇಟಿ ನೀಡಿ ಪುಸ್ತಕಗಳ ವಿತರಣೆ ಮಾಡಿ ಅಧ್ಯಕ್ಷೀಯ ಭಾಷಣಗೈದು ಶುಭ ಹಾರೈಸಿದ್ದಾರೆ. ಸಿಸ್ಟರ್, ತಮ್ಮ ಉಪಸ್ಥಿತಿ
ನಮಗೆ ಸಂತಸವನ್ನು ತಂದಿದೆ ಹಾಗೂ ನಮ್ಮ ಸಮಾರಂಭಕ್ಕೆ ಅಪೂರ್ವ ಶೋಭೆಯನ್ನು ತಂದುಕೊಟ್ಟಿದೆ. ತಮ್ಮ ಸಹಕಾರವನ್ನು ಸ್ಮರಿಸುತ್ತಾ ಸರ್ವ ವಿಧದಲ್ಲೂ ಶುಭವನ್ನು ಹಾರೈಸುತ್ತಾ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಮಾನ್ಯ ನವೀನ್ ಪಿರೇರರವರು. ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ದರು. ಬಡವರ ಮೇಲೆ ಇವರಿಗಿರುವ ಕಾಳಜಿ ಅಪಾರ. ಕೊಡುಗೈ ದಾನಿಗಳಿಂದ ಹಣವನ್ನು ಸಂಗ್ರಹಿಸಿ ಇಂದು ನಮ್ಮ ಮಕ್ಕಳಿಗೆ ಬರೆಯುವ ಪುಸ್ತಕ, ಲೇಖನ ಸಾಮಗ್ರಿ ಹಾಗೂ ಆಟಿಕೆಗಳನ್ನು ನೀಡಿದ್ದಾರೆ. ಮಾತ್ರವಲ್ಲ, 30ನೇ ಪೊಯಿಟಿಕ ಕವಿಗಳ ಪಂಗಡದ ಮುಖಂಡತ್ವವನ್ನು ವಹಿಸಿ ಕವಿಗೋಷ್ಠಿಯನ್ನು ಇವತ್ತು ನಡೆಸಿಕೊಟ್ಟ ಪ್ರಧಾನ ರೂವಾರಿ. ಇವರ ಸಹಕಾರವನ್ನು ಎಷ್ಟು ಸ್ಮರಿಸಿದರೂ ಕಡಿಮೆ. ನಮ್ಮ ಶಾಲಾ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಈ ಕೊಡುಗೆ ಲಭಿಸಿದೆ. ನಿಜವಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಅದೃಷ್ಟಶಾಲಿಗಳು ಎನ್ನಬಹುದು ಸರ್. ತಮ್ಮ ಉಪಕಾರವನ್ನು ಸ್ಮರಿಸುತ್ತಾ ಬಡವರ ಮೇಲೆ ತಮಗಿರುವ ಪ್ರೀತಿ ಖಂಡಿತ ನಮಗೆ ಆದರ್ಶವಾಗಿದೆ. ಮಾತ್ರವಲ್ಲ, ಶ್ಲಾಘನೀಯವಾಗಿದೆ. ತಾವು ನೀಡುವ ಈ ನಿಸ್ವಾರ್ಥ ಸೇವೆ ಹೊಗಳಿಕೆಗೆ ಪಾತ್ರವಾದುದು ಸರ್. ತಮ್ಮ ಈ ಉದಾರ ಕೊಡುಗೆಗೆ ನಾವು ಸದಾ ಚಿರಋಣಿಗಳು. ತಮಗೆ ಭಗವಂತ ಸದಾ ಹರಸಿ ಕಾಪಾಡಲಿ ಎಂದು ಭಗವಂತನಲ್ಲಿ ಹಾರೈಸುತ್ತಾ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಶುಭವನ್ನು ಹಾರೈಸುತ್ತೇನೆ. ಮಕ್ಕಳು ಚಪ್ಪಾಳೆ ತಟ್ಟಿ, ಜೋರಾದ ಚಪ್ಪಾಳೆ. ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮವರೇ ಆಗಿರುವ ಸ್ಥಳೀಯ ನಜರೇತ್ ಕನ್ಯಾಮಠದ ಮುಖ್ಯಸ್ಥೆ ವಂದನೀಯ ಭಗಿನಿ ಫ್ಲೋರಿನ್ ಜ್ಯೋತಿಯವರು. ಇವರು ನಮ್ಮ ಶಾಲೆಗೆ ನೀಡುವ ಸಹಕಾರ, ಮಾರ್ಗದರ್ಶನ ಶ್ಲಾಘನೀಯವಾದುದು. ಇಂದು ನಮ್ಮೊಂದಿಗಿದ್ದು ನಮ್ಮಿ ಸಮಾರಂಭಕ್ಕೆ ಅಪೂರ್ವ ಶೋಭೆಯನ್ನು ತಂದುಕೊಟ್ಟಿದ್ದೀರಿ. ತಮ್ಮ ಉಪಸ್ಥಿತಿಗೆ ವಂದಿಸುತ್ತಾ ತಮಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಶುಭವನ್ನು ಹಾರೈಸುತ್ತೇನೆ. ಚಪ್ಪಾಳೆ. ಮಕ್ಕಳು ಎಲ್ಲಿದ್ದೀರಿ? ಇಂದು ಪೊಯಿಟಿಕ ಕವಿಗಳ ಪಂಗಡವು ಸಾದರಪಡಿಸಿದ ಪೊಯಿಟಿಕ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಮಾನ್ಯ ರೇಮಂಡ್ ಡಿಕುನ್ನರವರು ಸುಸಾಂಗವಾಗಿ ಕವಿಗೋಷ್ಠಿಯ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ತಮಗೂ ನಾನು ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸರ್ವ ವಿಧದಲ್ಲೂ ಶುಭವನ್ನು ಹಾರೈಸ್ತೇನೆ ಸರ್. ಕವಿಗೋಷ್ಠಿಯಲ್ಲಿ ಕವಿತಾ ವಾಚನಗೈದ ಶ್ರೀಮತಿ ಲವಿ ಗಂಜಿಮಠ, ಎಡ್ವರ್ಡ್ ಲೋಬೋ, ಪ್ರೀತನ್ ಪಿರೇರಾ, ಜೋಸೆ ಪಿಂಟೋ, ಮರ್ಲಿನ್ ಮಸ್ಕರೇನಸ್, ತಮಗೆ ನಾವು ಚಿರಋಣಿಗಳು. ಬಹು ಚೆಲುದಾಗಿ ಕವಿತಾ ವಾಚನಗೈದು ಕವಿತೆಯ ಮಹತ್ವವನ್ನು ಸಾರಿದ ತಮಗೆ ಅಭಿನಂದನೆಗಳು. ಹಾಗೂ ಇಂದಿನ ಈ ಸಮಾರಂಭಕ್ಕೆ ಅಪೂರ್ವ ಕಳೆಯನ್ನು ತಂದುಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ಶಾಲಾ ಪರವಾಗಿ ಮನದಾಳದ ಕೃತಜ್ಞತೆಗಳೊಂದಿಗೆ ಶುಭ ಹಾರೈಕೆಗಳು. ಇವತ್ತು ನಾನು ಸ್ಮರಿಸಬೇಕಾಗಿದೆ ನಮ್ಮ ಶಾಲಾ ಮಕ್ಕಳಿಗೆ ಪುಸ್ತಕ, ಲೇಖನ ಸಾಮಗ್ರಿ ಹಾಗೂ ಆಟಿಕೆಗಳನ್ನು ನೀಡಿದ ಎಲ್ಲ ಕೊಡುಗೆ ದಾನಿಗಳನ್ನು. ಇವರ ಉದಾರ ಮನಸ್ಸಿನಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳ ಮನಸ್ಸು ಸಂತಸಗೊಂಡಿದೆ. ಎಲ್ಲ ಕೊಡುಗೈ ದಾನಿಗಳಿಗೆ ಶಾಲಾ ಪರವಾಗಿ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಉತ್ತಮ ಆರೋಗ್ಯ ಹಾಗೂ ತಮ್ಮ ಎಲ್ಲ ಕೆಲಸಗಳಲ್ಲೂ ಶುಭವನ್ನು ಹಾರೈಸಿ ತಾವು ನೀಡಿದ ಕೊಡುಗೆಗೆ ಭಗವಂತ ತಮಗೆ ಪ್ರತಿಫಲವನ್ನು ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇಂದು ನಮ್ಮೀ ಸಮಾರಂಭದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ನಮ್ಮ ಶಾಲಾ ಪೋಷಕರು. ತಮ್ಮ ಉಪಸ್ಥಿತಿಯಿಂದ ನಮ್ಮ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ತಮಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂದು
ಈ ಇಡೀ ಕಾರ್ಯಕ್ರಮವನ್ನು ಬಹು ಚಲೋದಾಗಿ ನಡೆಸಿಕೊಳ್ಳಲು ಎಲ್ಲ ಸಿದ್ಧತೆಗಳನ್ನು ಮಾಡಿದ ನಮ್ಮ ಶಾಲಾ ಶಿಕ್ಷಕರಿಗೂ ನಾನು ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ಶುಭವನ್ನು ಹಾರೈಸುತ್ತೇನೆ. ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ ಶ್ರೀಮತಿ ಡೆಲ್ಸಿ ಡಿಸೋಸ ತಮಗೂ ಮನದಾಳದ ಕೃತಜ್ಞತೆಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಮನದಾಳದ ಕೃತಜ್ಞತೆಗಳು. ಮಕ್ಕಳು ಎಲ್ಲರಿಗೂ ಚಪ್ಪಾಳೆ ತಟ್ಟಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಸರ್ವರನ್ನು ಸ್ಮರಿಸಿ ಕೃತಜ್ಞತಾ ಭಾವದಿಂದ ಕೃತಜ್ಞತೆಗಳನ್ನು ಸಲ್ಲಿಸಿದ ಸಿಸ್ಟರ್ ಪ್ರಿಫಿಲ್ಡಾ ತಮಗೂ ನಾನು ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಈ ಸಮಾರಂಭದ ಎಲ್ಲ ತಯಾರಿಗೆ ಅವರು ಪ್ರಧಾನ ರೂವಾರಿ ಹೇಳ್ಬೋದು. ಯಾಕಂದರೆ ಎಲ್ಲ ಸಿದ್ಧತೆಗಳಿಗೆ ನಮಗೆ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಸಿಸ್ಟರ್, ಮಗದೊಮ್ಮೆ ನಾನು ತಮಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮಕ್ಕಳೇ, ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಆದರೆ ತಾವು ಕಾತರದಿಂದ ಕಾಯುವ ಕಾರ್ಯಕ್ರಮ ಇನ್ನು ಮುಂದಕ್ಕೆ. ಯಾಕೆಂದರೆ ಈಗ ಸಮಯದ ಅಭಾವ ಇದೆ. ಯಾಕೆಂದರೆ ನಾವು ಆಟವನ್ನು ಆಡಿಸುವುದರ ಮೂಲಕ ಆಟಿಕೆಗಳನ್ನು ವಿತರಣೆ ಮಾಡಲು ಆಲೋಚನೆ ಮಾಡಿದ್ದೆವು. ಆದರೆ ಈಗಾಗಲೇ 1 ಗಂಟೆ ಸಮೀಪಿಸ್ತಾ ಇದೆ. ಅದಕ್ಕಾಗಿ ನಾನು ತರಗತಿ ಪ್ರಕಾರ ಮಕ್ಕಳು ಅಲ್ಲಿ ನನಗೆ ಶಿಕ್ಷಕರಲ್ಲಿ ಸಹಾಯ ನಮ್ಮ ಶಿಕ್ಷಕರಲ್ಲಿ ಇದ್ದಾರೆ. ಮೊದಲನೇದಾಗಿ 7ನೇ ತರಗತಿಯ 5 ವಿದ್ಯಾರ್ಥಿಗಳು ಎದ್ದು ನಿಲ್ಲುವುದು. 7ನೇ ತರಗತಿಯ 5 ವಿದ್ಯಾರ್ಥಿಗಳು ಸಾಲಾಗಿ ಅಲ್ಲಿ ಹೋಗಿ ನಿಮ್ಮ ಆಟಿಕೆಗಳನ್ನು ಪಡೆದು ನೀವು ನಿಮ್ಮ ಜಾಗದಲ್ಲೇ ಬಂದು ಕುಳಿತುಕೊಳ್ಳುವುದು.